Hare Krishna. Yes. Hare Krishna, Hare Krishna, Krishna Krishna, Hare Hare, Hare Rama, Hare Rama, oh Rama Rama, oh Hare Hare. Hare Krishna, Hare Krishna, Krishna Krishna, Hare
ಎಸ್ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ. ನಿಮಿಷ. ಹರೇ ಕೃಷ್ಣ. Kindly join class. Krishna, Krishna. Yes, Hare Krishna. ಅಧ್ಯಾಯ ಅಧ್ಯಾಯ 11 ಅಲ್ಲ ಅಧ್ಯಾಯ? ಹರೇ ಕೃಷ್ಣ. ಹೌದು ಪ್ರಭುಜಿ. ಹೌದು ಪ್ರಭುಜಿ. ಹೌದು ಪ್ರಭುಜಿ. ಎಸ್. ಕೃಷ್ಣ ಚೈತನ್ಯ.
chapter 11. Yes, Hare Krishna. ಓಕೆ, ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಮತ್ತೆ 11 ಮಾಡೋ ಮುಂಚೆ ನಾವು 10ರದ್ದು ರೀಕ್ಯಾಪ್ ಮಾಡುವ, ಇಂತೆಲ್ಲ ನಾವು ಕಲ್ತೇವ ಅಂತ 10ನೇ ಅಧ್ಯಾಯದಲ್ಲಿ. ಎಸ್, 10ನೇ ಅಧ್ಯಾಯದಲ್ಲಿ ನಾವು ಕಲ್ತದ್ದು ಫಸ್ಟ್ 1 ರಿಂದ 7 ಸೋರ್ಸ್ ಆಫ್ ಎವ್ರಿಥಿಂಗ್. ಅಂದ್ರೆ ಕೃಷ್ಣ ಸರ್ವ ಕಾರಣ, ಕಾರಣ ಎಲ್ಲರದು ಸೋರ್ಸ್ ಕೃಷ್ಣ. ಮತ್ತೆ 10ನೇ ಅಧ್ಯಾಯದ 8 ರಿಂದ 11 ಚತುರ್ಶ್ಲೋಕಿ ಭಗವದ್ಗೀತದ್ದು ಈ 4 ಶ್ಲೋಕದಲ್ಲಿ ಎಸೆನ್ಸ್ ಆಫ್ ಗೀತಾ ಉಂಟು, ಪೂರ್ತಿ ಎಸೆನ್ಸ್ ಗೀತದ. ಫಸ್ಟ್ 2 ಶ್ಲೋಕ ಹೇಗೆ ಅಂದ್ರೆ ನಾವು ಎಂತ ಮಾಡ್ಬೇಕು ಕೃಷ್ಣನಿಗೆ, ಮತ್ತೆ ಕೃಷ್ಣ ಹೇಗೆ ರೆಸಿಪ್ರೋಕೇಟ್ ಮಾಡ್ತಾನೆ, 10th ಮತ್ತೆ 11th ಶ್ಲೋಕ. ಮತ್ತೆ ಕೃಷ್ಣನ ವಿಭೂತಿ, ಇದನ್ನು ನಾವು ಕಲ್ತೇವೆ. ಎಸ್, ಈಗ ನಾವು ಅಧ್ಯಾಯ 11ಕ್ಕೆ ಹೋಗುವ. 11 ಚಾಪ್ಟರ್ 11 ವಿಶ್ವರೂಪ ದರ್ಶನ ಯೋಗ. ಯೂನಿವರ್ಸಲ್ ಫಾರ್ಮ್. ಓಕೆ, ಅಧ್ಯಾಯ ಹೋಗೋ ಮುಂಚೆ ಅಧ್ಯಾಯದ ಬಗ್ಗೆ ಹೇಳ್ತೇನೆ, ಎಂತೆಲ್ಲ ಪಾಯಿಂಟ್ಸ್, ಯಾವ ಶ್ಲೋಕ ಎಂತ ಅಂತ ನೋಡಿ. ಅಧ್ಯಾಯದಲ್ಲಿ ಫಸ್ಟ್ 1 ರಿಂದ 4 ಶ್ಲೋಕ ಅರ್ಜುನ ಕೇಳುವಂಥದ್ದು ಕೃಷ್ಣನ ಹತ್ರ, ಇನ್ನು ನನಗೆ ವಿಶ್ವರೂಪ ತೋರಿಸ ಅಂತ. ಮತ್ತೆ 5 ರಿಂದ 8 ಕೃಷ್ಣ ವಿಶ್ವರೂಪದ ಬಗ್ಗೆ ಹೇಳ್ತಾನೆ ಅರ್ಜುನನಿಗೆ. ಮತ್ತೆ 9 ರಿಂದ 14 ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂಥದ್ದು, ಯಾವುದು ಅರ್ಜುನನ ವಿಷನ್, ಈ ವಿಶ್ವರೂಪದ ವಿಷನ್ ಅನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂಥದ್ದು. ಮತ್ತೆ 15 ರಿಂದ 31 ಅರ್ಜುನ ಎಕ್ಸ್ಪೀರಿಯನ್ಸ್ ಆಫ್ ಸೀಯಿಂಗ್ ದ ಯೂನಿವರ್ಸಲ್ ಫಾರ್ಮ್, ಅರ್ಜುನ ಈ ವಿಶ್ವರೂಪ ನೋಡಿ ಅವನಿಗೆ ಎಂತ ಅನುಭವ ಆಯಿತು. ಮತ್ತೆ 32 ರಿಂದ 34 ಕೃಷ್ಣ ಅವನಿಗೆ ಹೇಳ್ತಾನೆ, ರಿಪ್ಲೈ ಮಾಡ್ತಾನೆ, ನಾನು ಕಾಲ ಮತ್ತೆ ನೀನು ಒಂದು ನಿಮಿತ್ತ ಮಾತ್ರ ಆಗು, ನನ್ನೊಂದು ಇನ್ಸ್ಟ್ರೂಮೆಂಟ್ ಆಗು ಅಂತ ಹೇಳ್ತಾನೆ. ಮತ್ತೆ 35 ರಿಂದ 46 ಅರ್ಜುನನ ಪ್ರಾರ್ಥನೆ. ಮತ್ತೆ 47 ರಿಂದ 55 ಶುದ್ಧ ಭಕ್ತಿಯಿಂದ ಮಾತ್ರ ನಾವು ಕೃಷ್ಣನ ನೋಡ್ಲಿಕ್ಕೆ ಆಗ್ತದೆ. ಎಸ್, ಈಗ ನಾವು ಅಧ್ಯಾಯಕ್ಕೆ ಹೋಗುವ, ಸ್ಟಾರ್ಟ್ ಮಾಡುವ. ವಿಶ್ವರೂಪ ದರ್ಶನ ಯೋಗ ನೋಡಿ. ಈ ವಿಶ್ವರೂಪ ದರ್ಶನ ಎಂತ ಅಂದ್ರೆ, ಇಟ್ ಈಸ್ ಎ ಮೆಟೀರಿಯಲ್ ಫಾರ್ಮ್, ಭೌತಿಕ, ಇಟ್ ಇಸ್ ನಾಟ್ ಸ್ಪಿರಿಚುವಲ್. ಇದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಹೀಗೆ ತುಂಬ ಮಂದಿಗೆ ಡಿಸೈರ್ ಉಂಟು ವಿಶ್ವರೂಪ ನೋಡುವಂಥದ್ದು, ಆದರೆ ವಿಶ್ವರೂಪ ಏನಲ್ಲ, ಇಟ್ ಇಸ್ ಎ ಮೆಟೀರಿಯಲ್. ಪ್ರಭುಪಾದ ಅಂತ ಹೇಳ್ತಾರೆ, ದ ಯೂನಿವರ್ಸಲ್ ಫಾರ್ಮ್ ಆಫ್ ಕೃಷ್ಣ ವಿಶ್ವರೂಪ ಇಸ್ ಎ ಟೆಂಪರರಿ ಫಾರ್ಮ್ ಇನ್ ದ ಮೆಟೀರಿಯಲ್ ರೆಲ್ಮ್. ಭೌತಿಕದಲ್ಲಿರುವಂಥದ್ದು ಅದು, ಇಟ್ ಇಸ್ ಅ ಟೆಂಪರರಿ ಫಾರ್ಮ್. ಎಸ್, ಓಕೆ, ಫಸ್ಟ್ ಶ್ಲೋಕ. ಅರ್ಜುನ ಉವಾಚ ಮತ್ ಅನುಗ್ರಾಯ ಪರಮಂ
ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ತವ ಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಅರ್ಜುನ ಹೀಗೆ ಹೇಳಿದ, ನೀನು ಅನುಗ್ರಹ ಮಾಡಿ ಈ ರಹಸ್ಯ ಮತ್ತು ಆಧ್ಯಾತ್ಮಿಕ ವಿಷಯವನ್ನು ಕುರಿತು ಉಪದೇಶ ಮಾಡಿದೆ, ಇದರ ನನ್ನ ಮೋಹ ನಾಶವಾಯಿತು. ನೋಡಿ, ಈಗ 7, 8, 9, 10 ಇದು ಅಂದ್ರೆ ಕ್ರೀಮ್. ಕ್ರೀಮ್ ಅಂದ್ರೆ ಈಗ ನಾವು ಬ್ರೆಡ್, 2 ಬ್ರೆಡ್ ಹಾಕ್ತೇವೆ, ನಡುವಲ್ಲಿ ನಾವು ಜಾಮ್ ಹಾಕ್ತೇವೆ, ಎಲ್ಲ ಕ್ರೀಮ್ ಹಾಕ್ತೇವೆ, ಬಟರ್ ಎಂಥದ್ದು ಹಾಕ್ತೇವೆ. ಅದೇ ರೀತಿ ಆ ಕ್ರೀಮ್ ಜಾಮ್ ಇಲ್ಲದ ಬಟರ್ ಯಾವುದು? ಈ 7ರಿಂದ 12 ಅಧ್ಯಾಯ. ಹಾಗೆ 7, 8, 9, 10 ಈ 4 ಅಧ್ಯಾಯ ಕೇಳಿ ಎಂತಾಯ್ತು? ಅವನ ಮೋಹವು ನಾಶವಾಯಿತು. ನೋಡಿ, ನಾವು ಕೂಡ ಕೇಳಿದ್ದೇವೆ, ನಮ್ದು ಎಷ್ಟು ನಾಶ ಆಯ್ತು ಮೋಹ? ಇಲ್ಲ, ನಮ್ದು ಮೋಹ ನಾಶ ಆಗಲಿಲ್ಲ. ಯಾಕಂದ್ರೆ ನಾವು ಅರ್ಜುನಾಗಿ ಶುದ್ಧ ಭಕ್ತ ಅಲ್ಲ. ಅರ್ಜುನ ಶುದ್ಧ ಭಕ್ತ. ಹಾಗೆ ಇದು ಹೈಲಿ ಪೊಟೆನ್ಷಿಯಲ್. ಪ್ರಭುಪಾದ ಹೇಳ್ತಾರೆ, ಆಕ್ಚುಯಾಲಿಟಿ, ಪೊಟೆನ್ಶಿಯಾಲಿಟಿ. ಪೊಟೆನ್ಷಿಯಲ್ ಉಂಟು ಮೋಹ ನಾಶವಾಗುವಂಥದ್ದು, ಆದರೆ ಆಕ್ಚುಯಾಲಿಟಿ ಅಂತ ನಾಶ ಆಗಲಿಲ್ಲ. ಯಾಕೆ ನಾಶ ಆಗಲಿಲ್ಲ? ಯಾಕೆಂದ್ರೆ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಲಿಲ್ಲ. ಅಡ್ವಾನ್ಸ್ ಆದ ಕೂಡಲೇ ಎಂತ ಆಗ್ತದೆ ಅಂದ್ರೆ 7, 8, 9, 10 ಕೇಳಿದ ಕೂಡಲೇ ಮೋಹ ನಾಶ ಆಗ್ತದೆ. ಯಾಕಂದ್ರೆ ನೀವು ಆಲ್ರೆಡಿ ಕೇಳಿದಿರಿ, ಈ 4 ಅಧ್ಯಾಯ ತುಂಬಾ ಪವರ್ಫುಲ್. ಅಂದ್ರೆ ಭಕ್ತಿಯ ಎಂತ ಹೇಳುವಂಥದ್ದು. ಕೃಷ್ಣ ಪ್ರಭುಪಾದ ಹೇಳ್ತಾರೆ 7ರಿಂದ 12 ಇಟ್ ಈಸ್ ಲೈಕ್ ಇಟ್ ಇಸ್ ಅ ಲವ್ ಲೆಟರ್. ಕೃಷ್ಣ ಲವ್ ಲೆಟರ್ ಅಂದ್ರೆ ಕೃಷ್ಣ ರಿವೀಲ್ಡ್ ಇಸ್ ಹಾರ್ಟ್ ಟು ಅರ್ಜುನ. ಕೃಷ್ಣನ ಪ್ರೇಮ ಪತ್ರ ಯಾರಿಗೆ? ಅರ್ಜುನ ಕೊಟ್ಟಿದ್ದಾನೆ. ಹಾಗಾಗಿ ತುಂಬಾ ಅದು ಪೊಟೆನ್ಷಿಯಲ್. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯ ನಿಂದ ವಿವರ ಕೇಳಿದೆ. ಎಂದೂ ಕೊನೆಯಲ್ಲಿ ವೈಭವ ಅರ್ಥ ಮಾಡಿಕೊಂಡೆ. ನೋಡಿ, ಕೃಷ್ಣನ ವೈಭವ ಅದು ಅದನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಅದಕ್ಕೆ ಭಗವಂತ ಹೇಳುವಂತ 18ನೇ ಅಧ್ಯಾಯದ 55ನೇ ಶ್ಲೋಕ, ಭಕ್ತ್ಯ ಮಾಂ ಅಭಿಜಾನಾತಿ. ಭಕ್ತರಿಗೆ ಅರ್ಥ ಆಗ್ತಾನೆ ಕೃಷ್ಣ. ಇಲ್ಲದ್ರೆ ನಾವು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ನಮ್ಗೆ ಕೃಷ್ಣ ಅರ್ಥ ಆಗುದಿಲ್ಲ. ಪರಮಪ್ರಭುವೆ, ಪುರುಷೋತ್ತಮನೆ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣ. ನೋಡಿ, ಇದು ವಾಸ್ತವ ಸ್ಥಿತಿ, ವಿಶ್ವರೂಪ ಅಲ್ಲ. ಭಕ್ತರಿಗೆ ಈ ವಾಸ್ತವ ಸ್ಥಿತಿ ನೋಡ್ಲಿಕ್ಕೆ ಇಚ್ಛೆ. ಈಗ ಯಾರೇ ಇರಲಿ, ಈಗ ನಂದ ಮಹಾರಾಜ್, ಯಶೋದೆ, ಗೋಪಿಗೆ, ಮತ್ತೆ ರಾಧಾರಾಣಿ, ಗೋಪಾ ಫ್ರೆಂಡ್ಸ್, ಅವರಿಗೆಲ್ಲ ವಿಶ್ವರೂಪ ಅವರು ರಿಜೆಕ್ಟ್ ಮಾಡಿ ಹೋಗ್ತಾರೆ. ಅವ್ರಿಗೆ ಬೇಡ, ಅವರಿಗೆ ಈ ಫಾರ್ಮ್ ಬೇಕು. ಕೃಷ್ಣನ ಇದು ಒರಿಜಿನಲ್ ಫಾರ್ಮ್. ನೋಡಿ, ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದೆಯಾ? ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ಅಂದ್ರೆ ವಿಶ್ವರೂಪ ಬಯಸ್ತೇನೆ, ನಿನ್ನ ಆ ರೂಪವನ್ನು ನೀನು ನೋಡಲು ಬಯಸುತ್ತೇನೆ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವುದಾದ್ರೆ ಆ ನಿನ್ನ ಅಪರಿಮಿತ ವಿಶ್ವರನ್ನು ನೋಡಿ. ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಈ ಶ್ಲೋಕದಲ್ಲಿ ಗೊತ್ತಾಗ್ತದೆ ಅರ್ಜುನ ಎಷ್ಟು ನಮ್ರನಂತ. ಪ್ರಭುಪಾದ ಹೇಳ್ತಾರೆ, ಮೀಕ್ ಅಂಡ್ ಹಂಬಲ್ನೆಸ್ ಶುಡ್ ಬಿ ಲೈಕ್ ಎ ಕಂಟಿಮಾಲ ಫಾರ್ ಡಿವೋಟೀಸ್ ಅಂಡ್ ವಿದೌಟ್ ಹಂಬಲ್ನೆಸ್ ಯು ಕಾಂಟ್ ಎಂಟರ್ ಟು ವೈಕುಂಠ. ಪ್ರಭುಪಾದ ಹೇಳ್ತಾರೆ, ನಮ್ರತೆ ಇರ್ಬೇಕಂತ. ನಮ್ರತೆಯಿಂದ ಮಾತ್ರ ನಮಗೆ ಕೃಷ್ಣ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಈಗ ಹೇಗಂದ್ರೆ, ಸಪೋಸ್ ಈಗ ನಮಗೆ ಟಿಕೆಟ್ ಸಿಕ್ತು, ಎಲ್ಲಿಗೆ ಹೋಗ್ಲಿಕ್ಕೆ? ಕೃಷ್ಣನ ಧಾಮಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಸಿಕ್ತು. ಅಲ್ಲಿ ಟಿಕೆಟ್ ಸಿಗುವ ಅಲ್ಲಿ ನಮ್ಗೆ ನಮ್ರತೆ ಇಲ್ಲದ್ರೆ ಇಮಿಡಿಯೇಟ್ಲಿ ಕಳಿಸ್ತಾರಂತೆ. ಯಾಕಂದ್ರೆ ನಮ್ರತೆ ಮೇನ್, ತುಂಬಾ ನಮ್ರರಾಗಿರ್ತದೆ, ತುಂಬಾ. ಹೇಗಂದ್ರೆ ಸನಾತನ ಗೋಸ್ವಾಮಿ ಚೈತನ್ಯ ಮಹಾಪ್ರಭುವನ್ನು ಭೇಟಿ ಆಗ್ತಾರೆ. ಸನಾತನ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ನವಾಬ್ ಹುಸೇನ್ ಶಾನ ಇದರಲ್ಲಿ. ಅವ್ರು ಕೆಲಸವನ್ನೆಲ್ಲ ಬಿಟ್ಟು ಅಂದ್ರೆ ಅವರು ಬಿಡ್ಲಿಕ್ಕೆ ಹೋಗ್ತಾರೆ, ಬಿಡುವುದಿಲ್ಲ, ಮತ್ತೆ ಜೈಲಿಗೆ ಹಾಕ್ತಾರೆ. ಅಲ್ಲಿಂದ ತಪ್ಪಿಸಿ ಎಲ್ಲ ಬರ್ತಾರೆ, ಮತ್ತೆ ವಾರಣಾಸಿಯಲ್ಲಿ ಚೈತನ್ಯ ಭೇಟಿ ಆಗ್ತಾರೆ. ಅಲ್ಲಿ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನಾನು ಜಗಾಯಿ ಮದಾಯಿಗಿಂತ ನೀಚ. ಚೈತನ್ಯ ಮಹಾಪ್ರಭು ಕೇಳ್ತಾರೆ, ಯಾಕೆ? ಅಲ್ಲ, ನಾನು ಈ ಹಸುವನ್ನು ಕೊಲ್ಲುವವನನ್ನು, ಯಾರು? ನವಾಬ್ ಹುಸೇನ್ ಶಾ. ಮತ್ತೆ ಹಸುವನ್ನು ತಿನ್ನುವವನನ್ನು ನಾನು ಅವನಿಗೆ ಸೇವೆ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಕೂಡ ಹಸುದಿಂದಾಗೆ. ನೋಡಿ, ಈಗ ಹಸುದಿಂದ ಅವನಿಗೆ ಸೇವೆ ಮಾಡಿದ್ರೆ ನಾನು ಕೂಡ ಹಸುದಿಂದಾಗೆ.
ಆದ್ರೆ ಜಗೈ ಮದೆ ಹಾಗೆ ಅಲ್ಲ. ಜಗೈ ಮದೆ ಅಂತ ಇದ್ರು ಆ ಟೈಮಲ್ಲಿ. ಅವರು ಕುಡುಕರು ಎಲ್ಲ. ಆದ್ರೆ ಅವ್ರು ಹೇಳುದು ಅವರಿಂತ ಆಫೆನ್ಸ್ ಮಾಡಲಿಲ್ಲ, ಅಪರಾಧ ಮಾಡಲಿಲ್ಲ. ಹಾಗೆ ನಾನು ತುಂಬಾ ನೀಚ ಮಹಾಪ್ರಭು, ನಾನು ತುಂಬಾ ನೀಚ. ಚೇತನ ಹೇಳ್ತಾರೆ, ನಿನ್ನ ನಮ್ರತೆ, ನಿನ್ನ ಈ ನಮ್ರತೆಯಿಂದ ನನ್ನ ಹೃದಯ ನೀನು ಗೆದ್ದಿದ್ದೀಯಾ. ಹಾಗಾಗಿ ಇಲ್ಲಿ ಕೂಡ ನಮ್ರತೆಯನ್ನು ಕಾಣಬಹುದು. ಪ್ರಭು ಹೇಳ್ತಾರೆ, ಭಕ್ತರಲ್ಲಿ ಈ ನಮ್ರತೆ ಇರ್ಬೇಕಂತ. ಓ ಪ್ರಭುವೇ ಯೋಗೀಶ್ವರ, ನಿನ್ನ ವಿಶ್ವ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವ. ನೋಡಿ, ಅಹಂಕಾರ ಇಲ್ಲ ಅವನಿಗೆ. ಹೇಳ್ತಾನೆ, ನಾನು ನೋಡಬಲ್ಲೆ ಅಂತ ನೀನು ಭಾವಿಸುವಾದರೆ, ಟೋಟಲ್ ಅವನ ಮೇಲೆ ಡಿಪೆಂಡ್. ನಿನಗೆ ಅಂದ್ರೆ ನಾನು ನೋಡುವುದ ಆ ಭಾವಿಸುವಾದ್ರೆ ಮತ್ತೆ ನನಗೆ ತೋರಿಸು, ಆ ನಿನ್ನ ಅಪರಿಮಿತ ವಿಶ್ವವನ್ನು ತೋರಿಸು. ದೇವೋತ್ತಮ ಪರಮೇಶ್ವರ ಹೇಳಿದ್ದಾರೆ, ಪೃಥ್ವಿಯ ಮಗನಾದ ನನ್ನ ಪ್ರೀತಿ ಅರ್ಜುನ, ನನ್ನ ಸಿರಿಗಳನ್ನು ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳು ನೋಡು. ನೋಡಿ ಹೇಳ್ತಾನೆ, ನಿಮ್ಗೆ ಹೇಳಿದ್ದಾರೆ, ಎಸ್ ನೀನು ನೋಡು, ನನ್ನ ಕೋಟ್ಯಾಂತರ ವಿಶ್ವವನ್ನು ನೋಡು. ಅರ್ಜುನ, ನೀನು ಏನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ಎಂತೆಲ್ಲ ನೀನು ನೋಡ್ಲಿಕ್ಕೆ ಇಚ್ಛೆ ಎಲ್ಲ ಒಮ್ಮೆಲೆ ನೋಡು. ನೀನು ಈಗ ಏನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದು. ಈಗ ಎಂತ ನೋಡ್ಲಿಕ್ಕೆ ಬಯಸುತ್ತೀಯೋ ಮುಂದೆ ಬಯಸಬಹುದು, ಅದೆಲ್ಲವನ್ನು ಈ ವಿಶ್ವ ನಿನಗೆ ತೋರಿಸು. ಚರಾಚರವಾದದ್ದು ಎಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ, ಎಲ್ಲ ಉಂಟು ಇಲ್ಲಿ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದ್ದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ ಅಂತ ಹೇಳ್ತಾನೆ. ಈ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ, ನಿನಗೆ ದಿವ್ಯವಾದ ಕಣ್ಣು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಎಸ್ ಅಂತ ಹೇಳ್ತಾನೆ, ನಿನಗೆ ನಾನು ದಿವ್ಯವಾದ ಕಣ್ಣು ಕೊಡ್ತೇನೆ, ಐಶ್ವರ್ಯ ಯೋಗವನ್ನು ನೋಡು. ಆ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ, ದಿವ್ಯವಾದ ಕಣ್ಣು ಕೊಡ್ತೇನೆ. ನೋಡಿ, 3D ಕ್ಲಾಸ್. ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರ ಹರಿ ದರ್ಶಯಾಮಾಶ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೇಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನ ತನ್ನ ವಿಶ್ವರೂಪವನ್ನು ತೋರಿಸಿ. ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂಥದ್ದು. ನೋಡಿ ಇವ ಹೇಗೆ ಭಯಗೊಂಡಿದ್ದಾನೆ. ಪ್ರಭು ಹೇಳ್ತಾರೆ, ಮೆಟೀರಿಯಲ್ ಪೀಪಲ್, ಮೆಟೀರಿಯಲಿಸ್ಟಿಕ್ ಪೀಪಲ್. ಈಗ ಇವ ಧೃತರಾಷ್ಟ್ರ ಮೆಟೀರಿಯಲಿಸ್ಟಿಕ್ ಪೀಪಲ್, ಭೌತಿಕವಾದಿ. ಹಾಗೆ ಸಂಜಯ್ಗೆ ಹೇಳಿದ, ಈಗ ಪ್ರಭು ಹೇಳುವಂಥದ್ದು, ಮೆಟೀರಿಯಲಿಸ್ಟಿಕ್ ಪೀಪಲ್ ದೇ ವಿಲ್ ಫಿಯರ್, ಅಂದ್ರೆ ಈ ವಿಶ್ವರೂಪ ನೋಡುವವರಿಗೆ ಹೆದರಿಕೆ ಆಗ್ತದಂತೆ. ಹಾಗಾಗಿ ಭೌತಿಕವಾದಿಗಳಿಗೆ ಇದು ಬೆಸ್ಟ್, ಯಾಕಂದ್ರೆ ಇನಿಷಿಯಲಿ ಹೆದರಿಕೆ ಮೂಡಬೇಕು. ಆದರೆ ಒನ್ ಹೂಸ್ ಅಡ್ವಾನ್ಸ್ಡ್, ಅವ ಅಂದ್ರೆ ಅವನಿಗೆ ಕೃಷ್ಣನ ಆ ನಿಜ ರೂಪ ಇಷ್ಟ. ಹಾಗೆ ನೋಡಿ ಹೇಗೆ ಹೆದರಿದ್ದಾನೆ. ಅದೇ ಕೃಷ್ಣ ಎದುರು ಬರುವಾಗ ಅವನಿಗೆ ಹೆದರಿಕೆ ಇಲ್ಲ, ರಿಜೆಕ್ಟ್ ಮಾಡ್ತಾನೆ. ಇದು ಭೌತಿಕವಾದಿಗಳ ಲಕ್ಷಣ. ಎಸ್ ಕೃಷ್ಣ ಚೈತನ್ಯ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತ ಬಾಯಿಗಳನ್ನು, ಅಸಂಖ್ಯಾತ ಕಣ್ಣುಗಳನ್ನು, ಅಸಂಖ್ಯಾತ ಅದ್ಭುತ ದರ್ಶನವನ್ನು ಕಂಡನು. ಆತನು ದಿವ್ಯಮಾಲೆಗಳ ವಸ್ತ್ರಗಳನ್ನು ಧರಿಸಿದನು, ಹಲವು ದಿವ್ಯ ಗಂಧವನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವದ ಮುಖವಾಗಿತ್ತು. ಎಂತ ತುಂಬ ಬಾಯಿ, ತುಂಬ ಕಣ್ಣು, ದರ್ಶನ, ಅದ್ಭುತ ದರ್ಶನ, ದಿವ್ಯಮಾಲೆ, ಇದೆಲ್ಲವನ್ನು ಮತ್ತೆ ಹಲವು ದಿವ್ಯ ಗಂಧ, ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿ, ವಿಶ್ವದ ಮುಖವಾಗಿತ್ತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶ ಉದಿಸಿದರೆ ಅವರ ಪ್ರಭು ಈ ವಿಶ್ವದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದು. ಲಕ್ಷಾಂತರ ಸೂರ್ಯರು. ನಮಗೆ ಮಧ್ಯಾಹ್ನದ ಹೊತ್ತಿಗೆ ಉರಿ ಬಿಸಿಲಿಗೆ ಒಂದು 12:30 ಗಂಟೆಗೆ ಮಧ್ಯಾಹ್ನ ಹೋಗಿ ಸೂರ್ಯನ ಕಿರಣ, ಸೂರ್ಯ ಅಲ್ಲ ಸೂರ್ಯನ ಕಿರಣ ಒಂದು ಈಗ ಒಂದು 10 ಸೆಕೆಂಡ್ ನೋಡುವ ಕಣ್ಣು ಉರಿ ಬರ್ತದೆ. ಈಗ ನಮಗೆ ಕಾನ್ಸ್ಟೆಂಟ್ ಈಗ ನೋಡ್ಲಿಕ್ಕೆ ಆಗುದಿಲ್ಲ, ನಾವು ಇಮಿಡಿಯೇಟ್ ಬರ್ತೇವೆ. ಮತ್ತೆ ನಾವು ಒಳಗೆ ಬರುವಾಗ ಎಲ್ಲ ಕತ್ತಲಾಗ್ತದೆ. ಇದು ನಮ್ಮ ಕಣ್ಣಿನ ಎಂತ ಪವರ್. ನಾವು ದೊಡ್ಡ ಮಾತಾಡ್ತೇವೆ ಕಣ್ಣು ಹಾಗೆ ಹೀಗೆ ಅಂತ, ಏನಿಲ್ಲ. ಹಾಗೆ ಇಲ್ಲಿ ನೋಡಿ, ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದಾರೆ. ಒಂದು ಸೂರ್ಯ ಅಲ್ಲ, ಸೂರ್ಯನ ಕಿರಣ. ಅದೇ ನಮಗೆ ನೋಡ್ಲಿಕ್ಕೆ 10 ಸೆಕೆಂಡ್ ನೋಡ್ಲಿಕ್ಕೆ ಆಗುದು. ಇದನ್ನು ಮತ್ತೆ ನೋಡ್ಲಿಕ್ಕೆ ಆಗ್ತದೆ ನಮಗೆ? ಇಲ್ಲ. ಅದರ ಪ್ರಭೆ ಹಾವಿಸು ಅಷ್ಟು ಪ್ರಭೆ ಇತ್ತಂತೆ. ಶ್ಲೋಕ 13. ತತ್ರ ಏಕ್ಷತಂ ಜಗತ್ ಕೃಷ್ಣಂ
ಪ್ರವಿಭಕ್ತಂ ಅನೇಕದ ಅಪಶ್ಯ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನ ನೋಡಿದ. ಎಲ್ಲ ಒಂದೇ ಸ್ಥಳದಲ್ಲಿ ನೋಡಿದ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ. ಈಗ ಟೋಟಲ್ ಹೆದರಿ ನೋಡಿ, ತಲೆಬಾಗಿದ್ದಾನೆ, ಪ್ರಣಾಮ ಮಾಡ್ತಾ ಇದ್ದಾನೆ, ಹೆದರಿ ಹೋಗಿದ್ದಾನೆ. ಈಗ ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪವನ್ನು ಕಾಣುತ್ತಿದೆ. ಎಲ್ಲರೂ ದೇವತೆಗಳು ಎಲ್ಲ ಕಾಣ್ತಾ ಇದ್ದಾನೆ, ಎಲ್ಲ ಜೀವಿ, ಎಲ್ಲ ದೇವತೆ, ಮತ್ತೆ ಬ್ರಹ್ಮ ಕಮಲದ ಮೇಲೆ ಕೂತದ್ದು, ಶಿವ ಮತ್ತೆ ಋಷಿಗಳು, ದಿವ್ಯ ಸರ್ಪಗಳು. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳು ನೋಡಿ, ಅನೇಕ ತೋಳು, ಅನೇಕ ಉದರಗಳು, ಬಾಯಿಗಳು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಅಂತ್ಯವನ್ನಾಗಲಿ ಕಾಣಲಾಗ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದ್ರೆ ನಿನ್ನ ರೂಪದ ಪ್ರಭು ಪ್ರಜ್ವಲ್ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಯಾಕಂದ್ರೆ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆ ಅಂತ, ಹಾಗಾಗಿ ಇದು ನೋಡ್ಲಿಕ್ಕೆ ಆಗುದಿಲ್ಲ ಯಾರಿಗೂ ಕೂಡ. ಆದರೂ ನಾನು ಈ ಪ್ರಕಾಶವಾದ ರೂಪವು ವಿವಿಧ ಕ್ರೀಡೆಗಳಿಂದ ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗುವುದು ಎಲ್ಲೆಲ್ಲೂ ಕಾಣಿಸ್ತದೆ. ಆದರೂ ನನಗೆ ಕಾಣ್ತಾ ಉಂಟು. ಯಾಕೆಂದ್ರೆ ಅದು ನಿನ್ನ ಕೃಪೆಯಿಂದ. ನೀನು ಪರಮವಾದ ಆದಿ ಲಕ್ಷ್ಯವು, ನೀನು ಎಲ್ಲಾ ವಿಶ್ವದ ಕಟ್ಟಕಡೆ ವಿಶ್ರಾಂತಿ ತಾಣ, ನಿನಗೆ ಕ್ಷಯವಿಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನ, ನೀನು ಸನಾತನ ಧರ್ಮ ಪಾಲಕ, ದೇವತ ಪುರುಷ. ಇದು ನನ್ನ ಅಭಿಪ್ರಾಯ. ನಿನ್ನ ನಾನು ಹೇಳಿದ್ದೇನೆ, ಭಗವಂತನ ಹೊಗಳ್ಬೇಕು ನೋಡಿ, ಗ್ಲೋರಿಫೈ ಮಾಡ್ತಾ ಇದ್ದಾರೆ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಯ ಮಿತಿಯೇ ಇಲ್ಲ, ನಿನಗೆ ಅಸಂಖ್ಯಾತ ಭಾವಗಳಿವೆ. ಸೂರ್ಯಚಂದ್ರ ನಿನ್ನ ಕಣ್ಣುಗಳು. ಪ್ರಭು ಹೇಳ್ತಾರೆ, ಸನ್ ಇಸ್ ಹಾಟ್ ಐ, ಮೂನ್ ಇಸ್ ಅ ಕೂಲ್ ಐ. ಕೃಷ್ಣಂದು ಸೂರ್ಯಚಂದ್ರ ನಿನ್ನ ಕಣ್ಣುಗಳು. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುರಿಸುವುದನ್ನು ಕಾಣುತ್ತಿದೆ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳು, ಅವುಗಳ ನಡುವೆ ಎಲ್ಲ ಸ್ಥಳವನ್ನು ವ್ಯಾಪಿಸಿದೆ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕ ಭಯಗೊಂಡಿದೆ. ನೋಡಿ, ಕೃಷ್ಣನ ಈ ರೂಪ ನೋಡಿ ಎಲ್ಲ 3 ಲೋಕ ಕೂಡ ಭಯಗೊಂಡಿದ್ದಾರೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸಿರೋ. ದೇವತೆಗಳೆಲ್ಲ ಟೋಟಲ್ ಶರಣರಾಗಿದ್ದಾರೆ. ಅವರಲ್ಲಿ ಕೆಲವರು ಭಯಭೀತರ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಿದ್ದಾರೆ, ಕೆಲವರೆಲ್ಲ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳು ಮತ್ತು ಪರಿಪೂರ್ಣ ಸಿದ್ಧ ಸಮೂಹಗಳು ಸ್ವಸ್ತಿಯಿಂದ ಹೇಳುತ್ತಾ ವೇದ ಆಡುತ್ತಾ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹರ್ಷಿಗಳು ಎಂತ ಮಾಡ್ತಾ ಇದ್ದಾರೆ? ಸ್ವಸ್ತಿ ಹೇಳ್ತಾ ಇದ್ದಾರಂತೆ. ಎಸ್, ರೂಪಂ ಮಹತ್ತೆ ಬಹುವಕ್ತ್ರಂ ನೇತ್ರಂ ಮಹಾಭಾವೋ ಬಹುರಪಾದಂ ಬಹುದರಂ ಬಹುದಂ ದಂಸ್ತ್ರ ಕರಾಲಂ ದೃಷ್ಟ್ವಾ ಲೋಕ ಪ್ರವ್ಯತಿತಾಸ್ ತಥಾಹಂ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೊರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕ ಭಯಗೊಂಡಿದೆ. ಅವರಂತೆ ನಾನು ಭಯಗೊಂಡಿದ್ದೆ. ನೋಡಿ, ಇದನ್ನೆಲ್ಲ ನೋಡಿ ದೇವತೆಗಳ ಪೂರ್ತಿ ಎಲ್ಲರೂ, ದೇವತೆಗಳು ಮತ್ತು ದೇವತೆಗಳ ಲೋಕ ಎಲ್ಲರೂ ಭಯಗೊಂಡಿದ್ದಾರೆ. ಹಾಗೆ ನಾನು ಕೂಡ ಭಯಗೊಂಡಿದ್ದೇನೆ. ಶ್ಲೋಕ 24. ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ ವ್ಯತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ತ್ವಾಂ ಪ್ರಾವ್ಯತಿತಾಂತರ್ ಆತ್ಮ ಧೃತಿಂ ನ ವಿಂದಾಮಿ ಸಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೆ, ಆಕಾಶ ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಲ್ಗೊಂಡಿದೆ. ಇದನ್ನು ನೋಡಿ ಭಯ ಆಗಿದೆ ನನಗೆ. ಈಗ ನನ್ನ ಕೃತಿಯನ್ನಾಗಲಿ ಸಮಜಿತನಾಗಲಿ ಉಳಿಸಿಕೊಳ್ಳಲಾರೆ. ಈಗ ಬ್ಯಾಲೆನ್ಸ್ ತಪ್ಪಿ ಹೋಗಿದೆ ಟೋಟಲ್. ನಾನು ಭಯಗೊಂಡಿದ್ದೇನೆ ಅಂತ ಹೇಳ್ತಾನೆ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರ ರಾಜುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಾರೆ. ನೋಡಿ, ಯುದ್ಧ ಆಗುವ ಮುಂಚೆ ಒಂದು ರಿಸಲ್ಟ್ ಗೊತ್ತಾಯ್ತು. ಎಲ್ಲರೂ ಭೀಷ್ಮ, ದ್ರೋಣ, ಕರ್ಣ ಮತ್ತೆ ನಮ್ಮ ಮುಖ್ಯ ಯೋಧರು ಎಲ್ಲ ಬಾಯಿ ಒಳಗೆ ಹೋಗ್ತಾ ಇದ್ದಾರಂತೆ.
ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದೆ. ಎಲ್ಲ ಕೃಷ್ಣನ ಹಲ್ಲಲ್ಲಿ ಪುಡಿ ಪುಡಿ ಆಗ್ತಾ ಇದ್ದಾರೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯನ್ನು ಪ್ರವೇಶಿಸ್ತಿರೋ ಎಲ್ಲ ಮಹಾಯೋಧರು ಕೃಷ್ಣ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ಎಸ್, ಇಂಪಾರ್ಟೆಂಟ್ ಶ್ಲೋಕ. ಶ್ರೀ ಭಗವಾನುವಾಚ ಕಾಲೋ ಅಸ್ಮಿ ಲೋಕೋಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ ಋತೆ ಅಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏ ಅವಸ್ಥಿತ ಪ್ರತ್ಯಾನಿಗೇಶು ಯೋಧ. ದೇವೋತ್ತಮರು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿ, ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರು ಬಿಟ್ಟು ಎರಡು ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಕೃಷ್ಣ ಅಂತ ಹೇಳುವಂಥದ್ದು ಐ ಆಮ್ ಕಾಲ, ನಾನು ಕಾಲ ನೋಡಿ, ಹೀಗೆ ಹೇಳಿ ನಾನು ಕಾಲ. ಹಾಗಾಗಿ ಈಗ ಹೆಚ್ಚಿನವ್ರು ಹೇಳುವಂಥದ್ದು, ನಾವು ಹೊರಗೆ ಪುಸ್ತಕ ವಿತರಣೆ ಹೋಗ್ತೇವೆ, ಆಗ ಹೆಚ್ಚಿನವ್ರು ಹೇಳ್ತಾರೆ, ಈಗ ನಾವು ಸರ್ ಭಗವದ್ ಪುಸ್ತಕ ತಗೊಳ್ಳಿ ಸರ್, ಕೆಲವರೆಲ್ಲ ನೋಡುದೇ ಅಲ್ಲ, ಕೆಲವರು ಹೇಳ್ತಾರೆ, ಕೆಲವರು ನೋಡುದೇ ಅಲ್ಲ, ಇನ್ನು ಕೆಲವರು ಮಾತಾಡ್ತಾರೆ. ಎಂತ ಮಾತಾಡುವಂಥದ್ದು? ಉಲ್ಟಾ ಮಾತಾಡುವಂಥದ್ದು. ನಾವು ನಿಮ್ಮಾಗೆ ಮೆಂಟಲ್ ಅಲ್ಲ ಹೇಳ್ತಾರೆ ಕೆಲವರು. ನಮ್ಗೇನು ಬೇರೆ ಕೆಲಸ ಇಲ್ವಾ? ನಿಮ್ಗೆ ಕೆಲಸ ಇಲ್ಲ, ಅದಕ್ಕೆ ನೀವು ಭಗವತ್ ಓದ್ತಾ ಇದ್ದೀರಿ, ಈ ರೀತಿ ಹೇಳ್ತಾರೆ. ಒಂದು ಕೆಟ್ಟರಿಗೆ ನೋಡುದೇ ಅಲ್ಲ, ಇನ್ನೊಂದು ಕಡೆ ಹೀಗೆ ಮಾಡ್ತಾರೆ, ಮಾತಾಡೋದಿಲ್ಲ, ಅವ್ರಿಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ನಮ್ಮ ಹತ್ರ. ಇನ್ನೊಂದು ಕಡೆಗೆ ನಮ್ಮ ಮಾತು ನಮಗೆ ಉಪದೇಶ ಮಾಡುವಂಥದ್ದು. ಇಂಡಿಯಾ ಮೇ ಮುಫ್ತ್ ಕೆ ಅಡ್ವೈಸ್ ಬಹುತ್ ಮಿಲ್ತಾ ಹೇಳ್ತಾರಲ್ಲ ಹಾಗೆ. ನಿಮ್ಮಾಗೆ ನಮಗೆ ತುಂಬಾ ಕೆಲಸ ಉಂಟು, ಸಾವಿರ ಕೆಲಸ ಉಂಟು. ಹಾಗಾಗಿ ನಮ್ಗೆ ಇದು ಭಗವತ್ ಓದು ಕೆಲಸ ಅಲ್ಲ, ಈ ರೀತಿ ಹೇಳ್ತಾರೆ. ನಾವೆಂತ ಮಾಡುವಂಥದ್ದು? ನಾವು ನಮಗೆ ಪ್ರಭುಪಾದ ಇದು ಹೇಳಿದ್ದಾರೆ ಮಾಡ್ಲಿಕ್ಕೆ, ಹಾಗಾಗಿ ನಾವು ಮಾಡುವಂಥದ್ದು. ಈ ರೀತಿ ಜನರು ಇರ್ತಾರೆ, ಒಂದು ಕಿವಿಯಲ್ಲಿ ಕೇಳುವಂಥದ್ದು, ಬಿಡುವಂಥದ್ದು, ನಮ್ಮ ಕೆಲಸ ಮಾಡ್ತಾ ಹೋಗುವಂಥದ್ದು. ಹಾಗೆ ಈಗ ಅವರಿಗೆಲ್ಲ ಎಂತ ವಿಷಯ? ಈಗ ಮೂವರಿಗೆ 3 ಕ್ಯಾಟಗರಿ. ಫಸ್ಟ್ ಒಬ್ಬ ನೋಡುವುದಿಲ್ಲ, ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ಈ ರೀತಿ ಹೇಳ್ತಾನೆ, ನೆಕ್ಸ್ಟ್ ಕ್ಯಾಟಗರಿ ಬಂದು ಮಾತಾಡ್ತಾರೆ, ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಕೊಡ್ತೇವೆ. ಹಾಗೆ ಬೇರೆ ಬೇರೆ ಕ್ಯಾಟಗರಿ ಉಂಟು. ಹಾಗೆ ಈ ಕ್ಯಾಟಗರಿಗೆ ಕೃಷ್ಣ ಎಂತ ಮಾಡ್ತಾನೆ? ಕೃಷ್ಣ ನಾನು ಕಾಲ, ಅವ್ರು ಹೇಳ್ತಾರೆ ನಾವು ನಂಬುದಿಲ್ಲ, ಆದರೆ ಮೃತ್ಯುವನ್ನು ಅವ್ರು ನಂಬಲೇಬೇಕಲ್ಲ. ಕೃಷ್ಣ ಎಂತ ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಈಗ ಬೆಕ್ಕು ಮರಿ ಬೆಕ್ಕನ್ನು ಹೇಗೆ ಕೊಂಡೋಗ್ತದೆ? ಚಂದ ಮಾಡಿ ಬಾಯಲ್ಲಿ ಹಾಕಿ ಹೀಗೆ ಅಂದ್ರೆ ಲಿಕ್ ಮಾಡ್ತದೆ, ನೆಕ್ಕುವಂಥದ್ದು, ಹೀಗೆ ಮಾಡ್ತದೆ. ಅದೇ ಬೆಕ್ಕು ಇಲಿಯನ್ನು ಹೇಗೆ ಮಾಡ್ತದೆ? ಕಚಕ್ ಅಂತ ಬಾಯಲ್ಲಿ ಕಚ್ಚದೆ. ಅದೇ ರೀತಿ ಭಕ್ತ ಕೂಡ ಸಾಯ್ಲಿಕ್ಕುಂಟು, ಅಭಕ್ತ ಕೂಡ ಸಾಯ್ಲಿಕ್ಕುಂಟು. ಯಾರು ಭಕ್ತ ಅಲ್ಲ, ಅಭಕ್ತನನ್ನು ಬೆಕ್ಕು ಹೇಗೆ ಇಲಿಯನ್ನು ಕೊಂಡೋಗ್ತದೆ? ಕಚ್ಚಿ ಆ ರೀತಿ ಕೊಂಡೋಗ್ತದೆ. ಭಕ್ತನನ್ನು ಹೇಗೆ ಬೆಕ್ಕು ಮರಿಯನ್ನು ಹೇಗೆ ಕೊಂಡೋಗ್ತದೆ? ಅದು ಆ ರೀತಿ ಕೊಂಡೋಗ್ತದೆ. ಕೃಷ್ಣ ಹೇಳುವಂಥದ್ದು, ನಾನು ಕಾಲ, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು ಎರಡು ಪಕ್ಷಗಳು ಎಲ್ಲ ಯೋಧರು ಕೊಲ್ಲಲ್ಪಡುವ. ಹಾಗಾಗಿ ಈಗ ನಂಬುದಿಲ್ಲ ಜನರು, ಓಕೆ, ಆದರೆ ಮೃತ್ಯು ಬರುವಾಗ ಅವರಿಗೆ ಆಗ ಏನ್ ಮಾಡಿ ಆಗ ಅವರಿಗೆ ಶಾ ಅಂತ ಆಗ್ತದೆ. ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಗಂಟಲು ಹಿಡಿದಾಗ ಆಗಿದೆ. ಹೇಗಂದ್ರೆ ಟೂ ಲೇಟ್ ಆಗ್ತದೆ, ಟೂ ಮಚ್ ಲೇಟ್. ನಾನಾಗ ಅವರು ಭಗವದ್ ಕೊಡುವಾಗ ನಾನು ಓದ್ಬೇಕಿತ್ತು, ಈ ರೀತಿ ಅವನಿಗೆ ಬರ್ಬೋದಾ ಥಾಟ್? ಅವನಿಗೆ ಈಗ ಯಾರು ಹೇಳ್ತಾನೆ ಹಾಗೆ ಅವನಿಗೆ ಆ ಥಾಟ್ ಬರ್ಬೋದು. ಕುತ್ತಿಗೆಗೆ ಸಾಯುವ ಟೈಮಲ್ಲಿ ಕೃಷ್ಣ ಬರ್ತಾನೆ, ಕೃಷ್ಣ ಹೇಳ್ತಾನೆ ಅಂತ, ನಾನು ಕಾಲ ಅಂತ, ನಾನು ಮೃತ್ಯು ಆಗಿ ಬರ್ತೇನೆ ಅಂತ. ಹಾಗಾಗಿ ಅವನಿಗೆ ಯೋಚನೆ ಮಾಡೋದು ಕೂಡ ಅಷ್ಟು ಪುರ್ಸೋದು, ಅದರ ಟೈಮ್ ಸಿಗುದಿಲ್ಲ ಅವನಿಗೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಈಗ ನಮಗೆ ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ, ಈಗ ನಾವು ಇದನ್ನು ಸರಿಯಾಗಿ ಯುಟಿಲೈಸ್ ಮಾಡಬೇಕು. ಎಸ್, ಇನ್ನೊಂದು ಇಂಪಾರ್ಟೆಂಟ್ ಶ್ಲೋಕ. ತಸ್ಮಾತ್ ತ್ವಾಂ ಉತ್ತಿಷ್ಟೋ ಯಶೋ ಲಾಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಾಯಾ ಏವೇತ ನಿಹಿತ ಪೂರ್ವಂ ಏವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ಅದನ್ನು ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯ ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಎಂತ ಹೇಳ್ತಾರೆ ಇಲ್ಲಿ?
ಕೃಷ್ಣ ಹೇಳುವಂಥದ್ದು ನೀನು ಎದ್ದೇಳು, ಯುದ್ಧ ಮಾಡು, ಕೀರ್ತಿಯನ್ನು ಪಡೆ. ಅವ್ರು ಆಲ್ರೆಡಿ ಸತ್ತಿದ್ದಾರೆ, ನೀನು ನೋಡಿದ್ಯಾ? ಕರ್ಣ, ದ್ರೋಣ, ಭೀಷ್ಮ ಇವರೆಲ್ಲ ನನ್ನ ಬಾಯಿ ಒಳಗೆ ಹೋಗಿದ್ದಾರೆ, ನೀನು ನೋಡಿದ್ಯಾ? ನೀನು ಒಂದು ನಿಮಿತ್ತ ಮಾತ್ರ, ಅಂದ್ರೆ ಇನ್ನೊಂದು ಇನ್ಸ್ಟ್ರೂಮೆಂಟ್. ನೀನು ಈಗ ಮಾಡದಿದ್ರೆ ನಾನು ಬೇರೆಯವನು ಯೂಸ್ ಮಾಡ್ತೇನೆ, ಹಾಗಾಗಿ ನಿನಗೆ ಒಳ್ಳೇದು. ಇದು ತುಂಬಾ ಇಂಪಾರ್ಟೆಂಟ್. ಈಗ ನಮಗೆ ಎಂತಾಗ್ತದಂದ್ರೆ ಭಕ್ತಿಯಲ್ಲಿ ಯಾವುದೇ ಇಲ್ಲ, ನಮಗೆ ನಾವು ಸ್ವಲ್ಪ ಪ್ರೋಗ್ರೆಸ್ ಆದ ಕೂಡಲೇ ನಮ್ಗೆ ಎಂತ ಬರ್ತದೆ? ಅಹಂಕಾರ ಬರ್ತದೆ. ಆದರೆ ಈ ಶ್ಲೋಕ ನಮ್ಮ ಯಾವ ತಲೆಯಲ್ಲಿ ಇರಬೇಕು, ನಾನೊಂದು ನಿಮಿತ್ತ ಮಾತ್ರ. ಈಗ ನಾನಲ್ಲದೆ ಇನ್ನೊಬ್ಬ, ಕೃಷ್ಣ ಇನ್ನೊಬ್ಬನು ಯೂಸ್ ಮಾಡ್ತಾನೆ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈ ಕೋಟಿಗಟ್ಟಲೆ ಲಕ್ಷ್ಮಿಯವರು ಕ್ಯೂ ಅಲ್ಲಿ ಇದ್ದಾರಂತೆ ಕೃಷ್ಣನ ಸೇವೆಗೆ. ಕೃಷ್ಣನಿಗೆ ಕಡಿಮೆ ಅನ್ನೋದಿಲ್ಲ. ಕೃಷ್ಣ ಇಮಿಡಿಯೇಟ್ ಎಲ್ಲಿ ಬೇಕಾದ್ರೂ ಕಳಿಸ್ಬೋದು ಅವನಿಗೆ ಜನ ಬೇಕಿದ್ರೆ. ಅದು ನಮ್ಗೆ ಸಿಕ್ಕಿದ್ದು ಅದು ನಮ್ಮ ಭಾಗ್ಯ, ಸೇವೆ. ಹಾಗೆ ನಾವು ಯಾವಾಗಲೇ ಈ ಪಾಯಿಂಟ್ ನೆನ್ಪಿಡ್ಬೇಕು, ನಾನೊಂದು ನಿಮಿತ್ತ, ನಾನೊಂದು ಇನ್ಸ್ಟ್ರೂಮೆಂಟ್. ಎಸ್, ಶ್ಲೋಕ 34. ದ್ರೋಣಂ ಚ ಭೀಷ್ಮಂ ಚ ಜಯದತ್ತಂ ಚ ಕರ್ಣಂ ತಥಾ ಅನ್ಯಾನ್ ಅಪಿ ಯೋಧ ವೀರಾನ್ ಮಯಾ ಅತಾಂ ಸ್ವಾಂ ಜೈ ಮಾ ವ್ಯತಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪ್ನಾನ್. ದ್ರೋಣ, ಭೀಷ್ಮ, ಜಯದತ್ತ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಅದನ್ನು ಅವರನ್ನು ಕೊಲ್ಲು, ವ್ಯಥಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸು. ಆಲ್ರೆಡಿ ಸತ್ತಿದ್ದಾರೆ ಯಾರು? ದ್ರೋಣ, ಭೀಷ್ಮ, ಜಯದತ್ತ. ನೀನು ನೋಡಿದ ನನ್ನ ಬಾಯಿ ಒಳಗೆ ಹೋಗುವುದನ್ನು. ಹಾಗಾಗಿ ನೀನು ಯುದ್ಧ ಮಾಡು ಅಂತ ಹೇಳಿದ. ಸಂಜಯ ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪುರುಷ, ಪರಮಪುರುಷ ಈ ಮಾತುಗಳನ್ನು ಕೇಳಿ ಅರ್ಜುನ ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ನಮಸ್ಕಾರ ಮಾಡಿದ್ರು. ನೋಡಿದ್ರೆ ಈಗ ಹೆದರಿ ಶೇಕ್ ಆಗ್ತಾ ಇದ್ದಾನೆ, ನೋಡಿ ಅಲ್ಲಿ ನಡುಗ್ತಾ ಇದ್ದಾನೆ. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನ್ಗೆ ಹೀಗೆ ಹೇಳಿದ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನ್, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ನೋಡಿ, ಇಡೀ ಜಗತ್ತು ಸಂತೋಷ ಪಡ್ತದೆ ಅಂತ. ಆದ್ರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರ ಅರ್ಪಿಸುತ್ತಾರೆ. ರಾಕ್ಷಸ ಬೇರೆ ಎಲ್ಲದಿಗೂ ಓಡಿ ಹೋಗುತ್ತಾರೆ. ಇದೆಲ್ಲವೇ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದ್ಯ ಸೃಷ್ಟಿಕರ್ತಾನೆ. ಆದ್ರಿಂದ ಅವರು ನಿನಗೆ ಭಕ್ತಿವರ್ಣ ಪ್ರಣವ ಏಕೆ ಅರ್ಪಿಸಬಾರದು? ನೋಡಿ, ಬ್ರಹ್ಮ ಸೃಷ್ಟಿಕರ್ತ, ಆದ್ರೆ ಬ್ರಹ್ಮನ ಸೃಷ್ಟಿ ಮಾಡಿದ ಕೃಷ್ಣ, ಅವ ಆದ್ಯ ಸೃಷ್ಟಿಕರ್ತ. ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ. ನೀನು ಅಜಯನಾದ ಮೂಲನು, ಎಲ್ಲ ಕಾರಣದ ಕಾರಣ, ಐಕ ವ್ಯಕ್ತಿ ಅತೀತನಾದನು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟಕಡೆ ಆಶ್ರಯ ನೀನು. ಎಲ್ಲವನ್ನು ತಿಳಿದವ ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳು ಮೀರಿದ ಪರಮಧಾಮ ನೀನು, ಈ ಅನಂತ ರೂಪನೇ. ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ನೋಡಿ, ಹೊಗಳ್ತಾ ಇದ್ದಾನೆ. ಇದೆಲ್ಲ ಭಗವಂತ ಹೊಗಳುವಂಥದ್ದು, ಗ್ಲೋರಿಫಿಕೇಶನ್. ಎಸ್, ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದ ಆಗಲಿ ನಾನು ಮಾಡಿರುವ ಅಪರಾಧ ಕ್ಷಮಿಸು. ವಿಹಾರದಲ್ಲಿ ಒಂದೇ ಆಸೆಗಳು ಮಲಗಿದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನ ಅನೇಕ ಬಾರಿ ಅಪಹಾಸ ಮಾಡಿದ್ದೇನೆ. ಅಚ್ಯುತನ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ನೋಡಿ, ಈಗ ಇಲ್ಲಿ ಕ್ಷಮೆ ಕೇಳ್ತಾ ಇದ್ದಾನೆ. ನಾನು ನಿನ್ನೆ ಹೇಳಿದೆ ನಿಮಗೆ, ಫಸ್ಟಿಗೆ ಹೊಗಳುವಂಥದ್ದು, ನೆಕ್ಸ್ಟಿಗೆ ಕೃತಜ್ಞ, ಗ್ರಾಟಿಟ್ಯೂಡ್, ಮತ್ತೆ ಕ್ಷಮೆ, ಫಾರ್ಗಿವ್ನೆಸ್. ಇಲ್ಲಿ ಕ್ಷಮೆ ಕೇಳ್ತಾ ಇದ್ದಾನೆ. ಅಂದ್ರೆ ನಿನ್ನನ್ನು ನಾನು ಸಖನೆಂದು ಭಾವಿಸಿ, ಫ್ರೆಂಡ್ ಎಂದು ಭಾವಿಸಿ, ನೀನು ಕೃಷ್ಣ, ಯಾದವ್, ಗೆಳೆಯ ಎಂದು ಕರೆದಿದ್ದೇನೆ. ಅಪರಾಧ ಕ್ಷಮಿಸು. ನಾನು ಹಿಂದೆ ನೋಡಿದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪ ನನಗೆ ಮತ್ತೆ ತೋರಿಸು. ನೋಡಿ ಎಂತ ಹೇಳ್ತಾನೆ, ನಾನು ಸಂತೋಷ ಪಟ್ಟಿದ್ದೇನೆ, ಅದೇ ಭಯ ಕೂಡ ಆಗಿದೆ ನನಗೆ ನಿನ್ನ ದೇವೋತ್ತಮ ಪುರುಷ ನಿನ್ನ ರೂಪವನ್ನು ತೋರಿಸು.
ಶ್ಲೋಕ 46. ಕಿರೀಟೀನಂ ಗದೀನಂ ಚಕ್ರಂ ಅಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಂ ಅಹಂ ತಥೇವ ತೇನೇವ ರೂಪೇಣ ಚತುರ್ಭುಜೇನ ಸಹಸ್ರಭಾ ಭಾವೋ ಭಾವ ವಿಶ್ವಮೂರ್ತೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಭಾವೇ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಎಂಥ ರೂಪ ಬೇಕು ಅವನಿಗೆ? ಚತುರ್ಭುಜ, ಶಂಖಚಕ್ರ ಗದ ನಾರಾಯಣ ಫಾರ್ಮ್, ಇದು ನನಗೆ ತೋರಿಸು ಹೇಳ್ತಾ ಇದೆ ನೋಡಿ. ಇದು ಶ್ಲೋಕ 48. ನಾವೇದ ಯಜ್ಞ ಆಧ್ಯಾಯನೇರ್ ನ ಧಾನೇರ್ ನ ಚ ಕ್ರಿಯಾಭೀರ್ ನ ತಪೋಭೀರ್ ಉಗ್ರೈ ಏವಂ ರೂಪ ಸಖ್ಯಹಂ ನೃಲೋಕೆ ದ್ರಷ್ಟುಂ ತ್ವತ್ ಅನ್ಯೇನ ಕುರು ಪ್ರವೀರ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪ ನೋಡಲಿಲ್ಲ. ನೋಡಿ, ಅರ್ಜುನ ಇಸ್ ದ ಫಸ್ಟ್ ಕ್ಯಾಂಡಿಡೇಟ್ ಟು ಸಿ ವಿಶ್ವರೂಪ, ಬೇರೆ ಯಾರು ನೋಡಲಿಲ್ಲ ಅಂತ. ಏಕೆಂದ್ರೆ ವೇದಾಧ್ಯಯನದಿಂದಾಗ್ಲಿ, ಯಜ್ಞವನ್ನು ಮಾಡೋದ್ರಿಂದಾಗ್ಲಿ, ದಾನದಿಂದಾಗ್ಲಿ, ಪುಣ್ಯ ಕಾರ್ಯಗಳಿಂದಾಗ್ಲಿ, ಉಗ್ರ ತಪಸ್ಸಿಂದಾಗ್ಲಿ ಈ ಐಕ ಜಗತ್ತು ನನ್ನ ಈ ರೂಪವನ್ನು ನೋಡಲು ಸಾಧ್ಯ. ಹಾಗಾಗಿ ಈ ವಿಶ್ವರೂಪ ನೋಡಲು ನಮ್ಮ ವೇದಾಧ್ಯಯನ, ಯಜ್ಞ, ದಾನ, ಪುಣ್ಯ ಕಾರ್ಯ, ಉಗ್ರ ತಪಸ್ಸು ಇದರಿಂದ ಆಗುದಿಲ್ಲ. ಮತ್ತೆ ಅಂತ ಭಕ್ತ ಆದ್ರೆ ಆಗ್ತದೆ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ. ಈಗ ಇದು ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿಂದ ಈಗ ನೀನು ಅಪೇಕ್ಷಿತ ರೂಪವನ್ನು ಕಾಣಬಹುದು. ಎಸ್, ನಂಗೆ ಗೊತ್ತಾಗಿದೆ ನೀನು ಭಯಗೊಂಡಿದ್ದೀಯ ಅಂತ. ಇದೆಲ್ಲ ಮುಕ್ತಾಯವಾಗಲಿ. ಈಗ ನಿನಗೆ ಯಾವ್ದು ರೂಪ ಬೇಕು ಅದನ್ನು ನಾನು ತೋರಿಸ್ತೇನೆ ಅಂತ ಹೇಳ್ತಾನೆ. ಸಂಜಯ ಧೃತರಾಷ್ಟ್ರ ಹೇಳಿದನು, ದೇವತಾ ಪರಮೇಶ್ವರನಾದ ಕೃಷ್ಣನು ಅರ್ಜುನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿಸಿದನು ಮತ್ತು ಕಟ್ಟಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿಸಿ ಭಯಗೊಂಡಿದ್ದ ಅರ್ಜುನಿಗೆ ಧೈರ್ಯವನ್ನು ಕೊಟ್ಟ. ಈಗ ಎಂತ ಮಾಡ್ತಾನೆ? ನಿಜವಾದ ಚತುರ್ಭುಜ ರೂಪವನ್ನು ತೋರಿಸ್ತಾನೆ. ಶಂಖಚಕ್ರ ಗದಾವನ್ನು ಮತ್ತೆ ಅವನ ನಿಜವಾದ ಫಾರ್ಮ್, 2 ಹ್ಯಾಂಡೆಡ್ ಫಾರ್ಮ್, ಕೃಷ್ಣನ ಫಾರ್ಮ್ ತೋರಿಸ್ತಾನೆ. ಹೀಗೆ ಕೃಷ್ಣನು ಅವನ ಮೂಲ ರೂಪದ ಕಂಡಾಗ ಅರ್ಜುನ ಹೀಗೆ ಎಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ನೋಡಿ, ಈಗ ಅವನಿಗೆ ಸಮಾಧಾನವಾಗಿದೆ. ನನ್ನ ಸಹಜ ಸ್ವಭಾವ ಹಿಂದಿರುಗಿದೆ. ಕೃಷ್ಣನ ಈ ರೂಪ ನೋಡಿ ಅವರು ಟೋಟಲಿ ಪೀಸ್ಫುಲ್ ಆಗ. ದೇವತಾ ಪುರುಷನು ಹೀಗೆ ಎಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ಈ ರೂಪವನ್ನು ಕಾಣುವುದು ಬಹುಕಾಶ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶ ಹಂಬಲಿಸ್ತಾರೆ. ನೋಡಿ, ಕೃಷ್ಣನ 2 ಹ್ಯಾಂಡೆಡ್ ಫಾರ್ಮ್. ಈಗ ಭಾಗವತ ಪ್ರಾರ್ಥನೆ ನೋಡಿ, ದೇವತೆಗಳು ಇರುವಂಥದ್ದು ನಮಗೆ ಭಾರತ ಭೂಮಿಯಲ್ಲಿ ಜನ್ಮ ಸಿಗ್ಬೇಕು ಮತ್ತೆ ವೃಂದಾವನದಲ್ಲಿ ಜನ್ಮ ಸಿಗ್ಬೇಕು. ಯಾಕೆಂದ್ರೆ ಆ ಕೃಷ್ಣನ 2 ಹ್ಯಾಂಡೆಡ್ ಫಾರ್ಮ್ ನಮಗೆ ನೋಡುವ ಇಚ್ಛೆ ಅವರಿಗೆ. ಹೇಗೆಂದ್ರೆ ಕೃಷ್ಣನಿಗೆ ಈ ಕೃಷ್ಣ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಯಾರಿಗೆ? ಈ ದೇವತೆಗಳು ಕೂಡ. ಅವರಿಗೆ ಕ್ಷೀರದ ಕಷಾಯ ವಿಷ್ಣು ಹತ್ರ ಹೋಗ್ಲಿಕ್ಕೆ ಮಾತ್ರ. ಕೃಷ್ಣ ಹತ್ರ ಹೋಗುವಂತ ಸುಲಭದ ಕೆಲಸ ಅಲ್ಲ. ಕೃಷ್ಣ 2 ಹ್ಯಾಂಡೆಡ್ ಫಾರ್ಮ್ ನೋಡುವಂತ ತುಂಬಾ ರ್ಯಾರ್. ಅದಕ್ಕೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ನಮಗೆ ವೃಂದಾವನದಲ್ಲಿ ಜನ್ಮ ಕೊಡು. ಭಾರತ ಭೂಮಿಯಲ್ಲಿ ಅದು ಕೂಡ ವೃಂದಾವನದಲ್ಲಿ. ಎಸ್, ಶ್ಲೋಕ 54. ಭಕ್ತ್ಯಾತು ಅನನ್ಯ ಸಖ್ಯ ಅಹಂ ಏವೋ ವಿದೋ ಜನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಶುಂ ಚ ಪರಂತಪ. ನನ್ನ ಪ್ರೀತಿ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯನ್ನು ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನ ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಭಕ್ತಿ ಸೇವೆಯಿಂದ ಕೃಷ್ಣನ ಈ 2 ಹ್ಯಾಂಡೆಡ್ ಫಾರ್ಮ್ ನೋಡ್ಲಿಕ್ಕೆ ಆಗ್ತದೆ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳು ನೀನು ಪ್ರವೇಶಿಸಬಲ್ಲೆ. ಎಸ್, ಇಂಪಾರ್ಟೆಂಟ್ ಶ್ಲೋಕ. ಮತ್ಕರ್ಮ ಕೃಣ್ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರಿ ಸರ್ವಭೂತೇಶು ಯಸ ಮಾಮೇತಿ ಪಾಂಡವ. ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮ ಚಿಂತನೆಗಳ ಕಳದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆ ತೊಡಗಿರುವನು, ಯಾರು ನನಗೆ ಕರ್ಮಗಳು ಮಾಡುವನು, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲಾ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವನು. ಓಕೆ, ಎಸ್, ಇಲ್ಲಿ ಎಂತ ಹೇಳ್ತಾರೆ? ಕಾಮ್ಯಕರ್ಮ ಅಂದ್ರೆ ಫುಡ್ ವರ್ಕ್ಸ್, ಊಹಾತ್ಮಕ ಚಿಂತನೆ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್. ಇದರಿಂದ ನಾವು ಹೊರಗೆ ಬರ್ಬೇಕಂತೆ. ಮತ್ತೆ ಭಕ್ತಿ ಯಾರು ತೊಡಗೋನು, ಬದುಕಿನ ಪರಮ ಅವ ಕೃಷ್ಣನಲ್ಲಿ ಬರ್ತಾನೆ. ಓಕೆ, ಇದನ್ನು ನಿಮಗೆ ಅಲ್ಲಿ ಭಾವಾರ್ಥ ತೋರಿಸ್ತೇನೆ. ಅಧ್ಯಾಯ ಸಾರಾಂಶ, ಅಧ್ಯಾಯ 11. ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸುತ್ತಾನೆ. ದರ್ಶನಂ ಇಚ್ಛಾಮಿ ತೇ ರೂಪಂ
ಭಗವಾನ್ ಕೃಷ್ಣನ ವಿಶ್ವರೂಪ ವಿವರಿಸ್ತಾನೆ. ಬಹುನಿ ಅದೃಷ್ಟ ಪೂರ್ವಾಣಿ. ಅರ್ಜುನ ನೋಡಿದ ವಿಶ್ವರೂಪ ಅನೇಕ ಅದ್ಭುತ ದರ್ಶನ. ಅರ್ಜುನ ವಿಶ್ವರೂಪ ನೋಡಿದ ಅನುಭವ. ಧೃತಿಮ್ನ ವಿಂದಾಮಿ ಸಮಂಚ ವಿಷ್ಣು. ಕೃಷ್ಣನ ಉತ್ತರ ಕಾಲು ಅಸ್ಮಿ ಲೋಕೋಕ್ಷಾಯ ಕೃತ್ ಪ್ರವೃದ್ಧೋ. ಅರ್ಜುನ ಪ್ರಾರ್ಥನೆಗಳು ಸ ಗದ್ಗದಾಂ ಭೀತ ಭೀತ ಪ್ರಣಾಮ್ಯ. ಕೃಷ್ಣನ ನೋಡಲು ಶುದ್ಧ ಭಕ್ತಿ ಬೇಕು. ಭಕ್ತಿ ಅಥವಾ ಅನನ್ಯ ಸಾಕ್ಯ. ಎಸ್, ಒಂದು ನಿಮಿಷ ನೋಡಿ, ಇಂಪಾರ್ಟೆಂಟ್ ಆ ಶ್ಲೋಕ ಲಾಸ್ಟ್, ಅದನ್ನು ನಿಮಗೆ ಈಗ ಭಾವಾರ್ಥನ ತೋರಿಸ್ತೇನೆ. ಓಕೆ, ಒಂದು ನಿಮಿಷ. ಓಕೆ, ಹರೇ ಕೃಷ್ಣ. ಎಸ್ ನೋಡಿ, ಅದೇ ಶ್ಲೋಕ, ಲಾಸ್ಟ್ ಶ್ಲೋಕ. ಮತ್ಕರ್ಮ ಕೃಣ್ಮತ್ ಪರಮೋ ಮದ್ಭಕ್ತ ಸಂಘವರ್ಜಿತ ನಿರ್ವೈರಿ ಸರ್ವಭೂತೇಶು ಯಾಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮಗುಣಿಯಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲ ಜೀವಗಳ ಮಿತ್ರನು ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವನು. ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಅದಕ್ಕೆ ನಾನು ಇಲ್ಲಿ ಭಾವಾರ್ಥಕ್ಕೆ ತಂದಿದ್ದೇನೆ. ಪ್ರಭುಪಾದ ಹೇಳ್ತಾರೆ, ಎಂತ ಹೇಳ್ತಾರೆ ಪ್ರಭುಪಾದ ನೋಡೋ. ಭಾವಾರ್ಥ ಬೈ ದಿವಾನ್ಗೆ ದೇಸಿ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದ್ಗೆ ಜಯ. ದೇವೋತ್ತಮ ಪುರುಷರಲ್ಲಿ ಪರಮೋಚ್ಚ ಭಗವಂತನು ಆಧ್ಯಾತ್ಮಿಕ ಗಗನದ ಕೃಷ್ಣ ಲೋಕದಲ್ಲಿ ಇರುತ್ತಾನೆ. ನೋಡಿ, ಎಲ್ಲಿರುವಂಥದ್ದು ದೇವೋತ್ತಮ ಪುರುಷ ಕೃಷ್ಣ ಲೋಕದಲ್ಲಿ, ಅಂದ್ರೆ ಗೋಲೋಕದಲ್ಲಿ, ಇಲ್ಲಿ ಇರುವುದಲ್ಲ. ಯಾರಾದರೂ ಅವನ ಬಳಿ ಸಾರಲು ಬಯಸಿದರೆ ಮತ್ತು ಪರಮ ಪುರುಷನಾದ ಕೃಷ್ಣನೊಂದಿಗೆ ಆತ್ಮೀಯ ಸಂಬಂಧ ಸ್ಥಾಪಿಸಲು ಬಯಸಿದರೆ ಭಗವಂತನ ಇಲ್ಲಿ ಹೇಳಿರುವಂತೆ ಈ ಸುತ್ತ ಅನುಸರಿಸಬೇಕು. ನಮಗೀಗ ಕೃಷ್ಣ ಬಳಿಗೆ ಹೋಗೋಕೆ ಇಚ್ಛೆ ಇದ್ರೆ ನಾವು ಇದನ್ನು ಫಾಲೋ ಮಾಡಬೇಕು. ಎಂತ ಮಾಡಬೇಕು? ಕಾಮ್ಯಕರ್ಮ, ಫ್ರೂಟಿ ವರ್ಕ್ ಆಕ್ಟಿವಿಟೀಸ್, ಹೂವಾದ ಮೆಂಟಲ್ ಸ್ಪೆಕ್ಯುಲೇಷನ್, ಇದರಿಂದ ಮುಕ್ತರಾಗಬೇಕು. ಮತ್ತೆ ಭಕ್ತಿ ಸೇವೆ ತೊಡಗಬೇಕು. ಮತ್ತೆ ಅಲ್ಲಿ ಕೃಷ್ಣನಿಗೆ ಕರ್ಮ ಮಾಡಬೇಕು. ಕೃಷ್ಣನನ್ನು ಬದುಕಿನ ಪರಮ ಗುರಿಯಾಗಿ ಮಾಡಬೇಕು. ಮತ್ತೆ ಎಲ್ಲ ಜೀವಿಗಳ ಮಿತ್ರರಾಗಬೇಕು. ಇದು ಮಾಡಬೇಕು. ಎಸ್, ಅನುಸರಿಸಬೇಕು. ಆದುದರಿಂದ ಈ ಶ್ಲೋಕವನ್ನು ಭಗವದ್ಗೀತೆ ಸಾರವೆಂದು ಪರಿಗಣಿಸ್ತಾರೆ. ನೋಡಿ, ಇದು ಭಗವದ್ಗೀತೆಯ ಸಾರ. ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಬದ್ಧ ಜೀವಿಗಳು ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸಲು ಐಕ್ಯ ಜಗತ್ತಿನ ಮುಳುಗಿರುತ್ತಾರೆ. ಬದ್ಧ ಜೀವಿಗಳು, ಈಗ ನಾವೆಲ್ಲ ಬದ್ಧ ಜೀವಿಗಳು, ಈಗ ಶುದ್ಧ ಭಕ್ತರು ಸಿದ್ಧ ಜೀವಿಗಳು. ಹಾಗೆ ಬದ್ಧ ಜೀವಿಗಳ ಕೆಲಸ ಎಂತ? ಪ್ರಕೃತಿಯ ಮೇಲೆ ಪ್ರಭುತ್ವ ಅಂದ್ರೆ ಯಜಮಾನಿಗೆ, ನೇಚರ್ ಮೇಲೆ ಸಾಧಿಸಲು ಐಕ್ಯ ಜಗತ್ತಿನಲ್ಲಿ ಮುಳುಗಿರುತ್ತಾರೆ. ಅವರಿಗೆ ನಿಜವಾದ ಆಧ್ಯಾತ್ಮಿಕ ಬದುಕು ತಿಳಿಯೋದು ಗೊತ್ತಿಲ್ಲ ಅಂತ. ಆಧ್ಯಾತ್ಮಿಕ ಬದುಕು ಇವರಿಗಾಗಿಯೇ ಇರುವ ಗ್ರಂಥ ಭಗವದ್ಗೀತೆ. ಹಾಗೆ ಎಂತ ಮಾಡ್ಬೇಕು? ನಾವು ಭಗವದ್ಗೀತೆಯನ್ನು ಯಥಾರೂಪ ಓದ್ಬೇಕು. ಆಗ ನಮ್ಗೆ ಗೊತ್ತಾಗ್ತದೆ ನಮ್ಮ ನಿಜವಾದ ಆಧ್ಯಾತ್ಮಿಕ ಬದುಕು ಎಂತ ಅಂತ. ಮನುಷ್ಯನು ತನ್ನ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಪರಮ ಆಧ್ಯಾತ್ಮಿಕ ಪುರುಷನೊಂದಿಗೆ ತನ್ನ ನಿತ್ಯ ಸಂಬಂಧ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು, ಭಗವದ್ಧಾಮಕ್ಕೆ ಹೋಗುವುದು ಹೇಗೆ ಎನ್ನುವುದನ್ನು ತೋರಿಸಿಕೊಳ್ಳುವುದು ಭಗವದ್ಗೀತೆ ಉದ್ದೇಶ. ಭಗವದ್ಗೀತೆ ಉದ್ದೇಶ ಅಂತ ಮರಳಿ ದೇವತೆ ನಡೆಗೆ ಹೋಗ್ಲಿಕ್ಕೆ, ಭಗವದ್ಧಾಮಕ್ಕೆ, ಮತ್ತೆ ಕೃಷ್ಣನೊಟ್ಟಿಗೆ ನಮ್ಮ ಸಂಬಂಧ ಕಳೆದು ಹೋಗಿದೆ ಅದನ್ನು ಕನೆಕ್ಟ್ ಮಾಡಲಿಕ್ಕೆ, ಮತ್ತೆ ತನ್ನ ಆಧ್ಯಾತ್ಮಿಕ ಅಸ್ತಿತ್ವ, ಎಸ್ ನಮ್ದು ಸ್ವರೂಪ ಉಂಟು, ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದಕ್ಕೆ ಇರುವಂಥದ್ದು. ಇದು ಭಗವದ್ಗೀತೆ ಉದ್ದೇಶ. ಮನುಷ್ಯನು ತನ್ನ ಆಧ್ಯಾತ್ಮಿಕ ಚಟುವಟಿಕೆಯಾದ ಭಕ್ತಿ ಸೇವೆಯಲ್ಲಿ ಯಶಸ್ಸನ್ನು ಪಡೆಯಲು ಅವಶ್ಯವಾದ ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ವಿವರಿಸುವ ಶ್ಲೋಕ ಇದು. ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಉಂಟು ಇದು. ಕರ್ಮದ
ಮಟ್ಟಿಗೆ ಹೇಳುವುದಾದರೆ ಮನುಷ್ಯನು ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗೆ ವರ್ಗಾಯಿಸಬೇಕು. ನೋಡಿ, ಕಂಪ್ಲೀಟ್ ಅಂದ್ರೆ ಭಕ್ತಿರಸಾಮ ಸಿಂಧುವಲ್ಲಿ 2.255 ಹೇಳಿರುವಂತೆ ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯಂ ಉಚ್ಯತೆ. ಕೃಷ್ಣ ಸಂಬಂಧವಿಲ್ಲದ ಯಾವುದೇ ಕೆಲಸವನ್ನು ಯಾರು ಮಾಡಬಾರದು. ಕೃಷ್ಣ ಸಂಬಂಧವಿಲ್ಲದ ಅದನ್ನು ಮಾಡಬಾರದು. ಇದಕ್ಕೆ ಕೃಷ್ಣ ಕರ್ಮ ಎಂದು ಹೆಸರು. ಅಂದ್ರೆ ಎಲ್ಲವೂ ಕೃಷ್ಣನಿಗೋಸ್ಕರ ಮಾಡೋದು ಕೃಷ್ಣ ಕರ್ಮ. ಮನುಷ್ಯನು ಹಲವು ಕರ್ಮಗಳು ತೊಡಗಿರಬಹುದು. ಬೇರೆ ಬೇರೆ ಕರ್ಮ, ನಿಮ್ಗೆ ಬೇರೆ ಕರ್ಮ, ನಂದು ಬೇರೆ, ಹಾಗೆ ಬೇರೆಯವರದ್ದು ಬೇರೆ ಬೇರೆ ಕರ್ಮ. ಆದರೆ ತನ್ನ ಕೆಲಸದ ಫಲದಲ್ಲಿ ಆಸಕ್ತಿ ಇರಬಾರದು. ಫಲವನ್ನು ಭಗವಂತನಿಗೆ ಕೊಡಬೇಕಾಗುತ್ತೆ. ಫಲವನ್ನು ಅವನಿಗೆ ಬಿಡಬೇಕು, ಭಗವಂತನಿಗೆ. ಉದಾಹರಣೆಗೆ, ಮನುಷ್ಯನು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರಬಹುದು, ಆದರೆ ಅದನ್ನು ಕೃಷ್ಣ ಪ್ರಜ್ಞೆಗೆ ಪರಿವರ್ತಿಸಲು ಕೃಷ್ಣನಿಗೆ ವ್ಯಾಪಾರ ಮಾಡಬೇಕು. ಇದಕ್ಕೆ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈ ಉದಾಹರಣೆ ನಿಮಗೆ ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ. ನೋಡಿ, ಇದು ಮಹಾರಾಷ್ಟ್ರದಲ್ಲಿ ಒಬ್ಬ ಫ್ಲವರ್ ಮರ್ಚೆಂಟ್, ಫ್ಲವರ್ ಮಾರುವ ಅವ ನಮ್ಮ ಇಸ್ಕಾನ್ಗೆ ಹೂ ತಂದು ಕೊಡ್ತಾ ಇದ್ದ. ಆಕ್ಚುಲಿ ಅವು ಅಂದ್ರೆ ಫಸ್ಟಿಗೆ ಅಲ್ಲಿ ಹೋಗಿ ತರ್ಲಿಕ್ಕೆ ಇತ್ತು. ಮತ್ತೆ ಟೆಂಪಲ್ ಅಲ್ಲಿ ಹೇಳಿದ್ರು, ನೀನು ನಮ್ಮ ಟೆಂಪಲ್ಗೆ ತಂದು ಕೊಡು ಅಂತ ಹೇಳಿ. ಅದಕ್ಕೆ ಅವ ತಂದುಕೊಟ್ಟು ಎಂತಾಯ್ತಂದ್ರೆ ಡೈಲಿ ಬರ್ತಾ ಇದ್ದ, ಹೂವನ್ನು ಇಡ್ತಾ ಇದ್ದ, ಸ್ವಲ್ಪ ಕೀರ್ತನೆ ಎಲ್ಲ ಕೇಳ್ತಾ ಇದ್ದ. ಮತ್ತೆ ಅವ ಹೇಳ್ದ, ಓಕೆ, ನಾನು ನಿಮ್ಮ ಹತ್ರ ಜಾಸ್ತಿ ಈ ಮಾರ್ಜಿನ್ ಇಡುವುದಿಲ್ಲ, ನಾನು 25% ಮಾತ್ರ ಇಡ್ತೇನೆ ಅಂತ ಹೇಳಿದ. ಪ್ರಾಫಿಟ್ ಜಾಸ್ತಿ ಇಡುವುದಿಲ್ಲ. ಹೂ ತಂದು ಕೊಡ್ತಾ ಇದ್ದ. ಹೂ ತಂದು ಕೊಟ್ಟು ಮತ್ತೆ ಸ್ವಲ್ಪ ಸಮಯ ಕ್ಲಾಸ್ಗೆಲ್ಲ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ. ಕ್ಲಾಸ್ ಕೂತ್ಕೊಂಡ ಮೇಲೆ ಅವ ಹೇಳ್ತಾನೆ, ಮತ್ತೆ ಅವ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಡ್ಯೂಟಿ ಆದ, ಎಲ್ಲ ಓದ್ಲಿಕ್ಕೆಲ್ಲ. ಮತ್ತೆ ಹೇಳ್ತಾನೆ, ನನಗೆ ಏನು ಲಾಭ ಬೇಡ, ನಾನು ಆಕ್ಚುಲ್ ಬಂದ ರೇಟಿಗೆ ಕೊಡ್ತೇನೆ. ಹಾಗಾಗಿ ಆ ಫಲವನ್ನು ಎಂತ ಮಾಡುವಂಥದ್ದು, ಭಗವಂತನಿಗೆ ಎಲ್ಲವನ್ನು ಕೊಟ್ಟ. ಅಂದ್ರೆ ಆಸ್ ಎ ಎಂತ ಹೇಳುವುದು, ಅವನು ಸೇವೆ ಅಂತ ಮಾಡಿದ. ಹಾಗೆ ಆದರೆ ತನ್ನ ಕೆಲಸ ಫಲದಲ್ಲಿ ಆಸಕ್ತಿ ಇರಬಾರದು, ಫಲವನ್ನು ಅವನಿಗೆ ಬಿಡಬೇಕು. ಉದಾಹರಣೆಗೆ, ಮನುಷ್ಯನು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರಬಹುದು, ಆದರೆ ಅದನ್ನು ಕೃಷ್ಣ ಪ್ರಜ್ಞೆ ಪರಿವರ್ತಿಸಲು ಕೃಷ್ಣನಿಗೆ ವ್ಯಾಪಾರ ವ್ಯವಹಾರ ಮಾಡಬೇಕು. ಹೇಗೆಂದ್ರೆ, ಇನ್ನೊಂದು ಡ್ಯೂಟಿ ಇದ್ದಾರೆ, ಅವರಿಗೆ ಈ ಬಸ್ ಇದೆಲ್ಲ ಬಿಸ್ನೆಸ್ ಉಂಟು, ಟ್ರಾವೆಲ್ಸ್ ಅಲ್ಲಿ. ಅವ್ರು ಎಂತ ಮಾಡ್ತಾರೆ, ಬಾಕಿ ಟೈಮಲ್ಲಿ ಬಿಸ್ನೆಸ್ ಮಾಡ್ತಾರೆ, ಆದರೆ ಡಿವೋಟೀಸ್ಗೆ ಅವ್ರು ಹಣ ತಗೊಳ್ಳೋದು, ಯೂಸ್ ಮಾಡ್ಬೋದು. ಯಾವುದು ಅವ್ರ ಲೆಕ್ಕದ ಸೇವೆ. ಹಾಗೆ ಈ ರೀತಿ ಎಲ್ಲ ಮಾಡ್ತಾರೆ. ಪರಿವರ್ತಿಸಲು ಕೃಷ್ಣನಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು. ಕೃಷ್ಣನು ಈ ವ್ಯವಹಾರದ ಒಡೆಯನಾದರೆ ವ್ಯವಹಾರದ ಲಾಭವನ್ನು ಕೃಷ್ಣನಿಗೆ ಪಡಿಸಬೇಕು. ವ್ಯವಹಾರದಲ್ಲಿ ತೊಡಗಿರುವವನಿಗೆ ಸಾವಿರ ಗಟ್ಟಲೆ ರೂಪಾಯಿಗಳಿದ್ದರೆ ಮತ್ತು ಅದೆಲ್ಲವನ್ನು ಕೃಷ್ಣನಿಗೆ ಅರ್ಪಿಸಬೇಕಾದರೆ ಆತನು ಹಾಗೆ ಮಾಡಬಹುದು. ಇದು ಕೃಷ್ಣನಿಗೆ ಕೆಲಸ ಮಾಡುವುದು. ಅಂದ್ರೆ ಭಗವಂತನಿಗೆ ಕೊಡ್ಬೇಕಂತ ಹೇಳುವುದು. ತನ್ನ ಇಂದ್ರಿಯ ತೃಪ್ತಿಗಾಗಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟುವುದಕ್ಕೆ ಬದಲು ಆತನು ಕೃಷ್ಣನಿಗಾಗಿ ಸೊಗಸಾಗಿ ದೇವಸ್ಥಾನ ಕಟ್ಟಿ ಭಕ್ತಿ ಸೇವೆಯ ಪ್ರಮಾಣ ಗ್ರಂಥಗಳಿಗೆ ಹೇಳಿರುವಂತೆ ಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿ ಕೃಷ್ಣನ ಸೇವೆಗೆ ವ್ಯವಸ್ಥೆ ಮಾಡಬಹುದು. ಅಂದ್ರೆ ನಾವೆಂತ ಮಾಡೋದು, ದೊಡ್ಡ ದೊಡ್ಡ ಮನೆ ನಮಗೋಸ್ಕರ ಕಟ್ಟುವಂಥದ್ದು. ಯಾಕೆ ಕೃಷ್ಣನಿಗೆ ದೇವಸ್ಥಾನ ಕಟ್ಟಬಾರ್ದು? ಇದಿರ್ಬೇಕು ನಮಗೆ. ಎಸ್, ಪ್ರಮಾಣ ಗ್ರಂಥದಲ್ಲಿ ಹೇಳುವಂತೆ ಕೃಷ್ಣನ ವಿಗ್ರಹ ಸ್ಥಾಪಿಸಿ ಕೃಷ್ಣ ಸೇವೆ ಮಾಡು. ಇದೆಲ್ಲ ಕೃಷ್ಣ ಕರ್ಮ. ನೋಡಿ, ಮನುಷ್ಯನು ತನ್ನ ಕೆಲಸದ ಫಲದಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು, ಫಲವನ್ನು ಕೃಷ್ಣನಿಗೆ ಬಿಡಬೇಕು. ಕೃಷ್ಣನಿಗೆ ಅರ್ಪಿಸದಲ್ಲಿ ಉಳಿದದನ್ನು ಪ್ರಸಾದವೆಂದು ಸ್ವೀಕರಿಸಬೇಕು. ನೋಡಿ, ಯಾರಾದರೂ ಕೃಷ್ಣನಿಗಾಗಿ ಬಹು ದೊಡ್ಡ ಕಟ್ಟಡವನ್ನು ಕಟ್ಟಿ ಅಲ್ಲಿ ಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿದರೆ ಆತನಲ್ಲಿ ವಾಸ ಮಾಡಬಾರದು ಎಂದು ನಿಷೇಧ. ನೋಡಿ, ಅಲ್ಲಿ ಕೂಡ ವಾಸ ಮಾಡಬಹುದು. ಆದರೆ ಕಟ್ಟಡದ ಯಜಮಾನ ಕೃಷ್ಣ. ಈಗ ನಾವು ಯಾವುದೇ ಕೃಷ್ಣ ಪ್ರಜ್ಞೆ ಈ ಆಶ್ರಮದಲ್ಲಿ ನಾವು ವಾಸ ಮಾಡೋದು ನಿಷೇಧ ಅಲ್ಲ. ಆದರೆ ಕಟ್ಟಡದ ಯಜಮಾನ ನಾವು, ಕಟ್ಟಡದ ಅದಕ್ಕೆ ಯಜಮಾನ ಯಾರು? ಕೃಷ್ಣ. ಈಗ ನಾವೆಂತ ಡಾಕ್ಯುಮೆಂಟ್ ಅಲ್ಲಿ ನಮ್ದು ಹೆಸರಲ್ಲಿ ಇರ್ತದೆ, ನಾನು ಓನರ್,
ಓನರ್ ಆಗಿಯೂ ಕೃಷ್ಣ ತಿಳಿದಿರಬೇಕು. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಕೃಷ್ಣನಿಗೆ ದೇವಾಲಯ ನಿರ್ಮಿಸಲಾರದವನು ಕೃಷ್ಣನ ದೇವಾಲಯ ಸ್ವಚ್ಛಗೊಳಿಸಬಹುದು. ನೋಡಿ, ದೇವಸ್ಥಾನ ಈಗ ಕಟ್ಟಡ ನಿರ್ಮಿಸಲಿಕ್ಕೆ ಕಷ್ಟ ಆಗ್ತದೆ, ಸ್ವಚ್ಛಗೊಳಿಸಬಹುದು. ಇದು ಕೃಷ್ಣ ಕರ್ಮ. ಈಗ ಚೇತನ ಮಹಾಪ್ರಭು ಇದನ್ನು ಮಾಡಿದ್ದಾರೆ. ಎಲ್ಲಿ? ಚೇತನ ಮಹಾಪ್ರಭು ಜಗನ್ನಾಥಪುರಿಯಲ್ಲಿ ಗುಂಡಿಚಾದಲ್ಲಿ ಮಾಡಿದ್ದಾರೆ. ಜಗನ್ನಾಥ್ ಬರೋ ಮುಂಚೆ ಗುಂಡಿಚಾ ಕ್ಲೀನಿಂಗ್ ಉಂಟು, ಗುಂಡಿಚಾ ಕ್ಲೀನಿಂಗ್ ಅವರು ಮಾಡಿದ್ದಾರೆ. ಹಾಗಾಗಿ ಸ್ವಚ್ಛಗೊಳಿಸಬಹುದು. ಇದು ಕೃಷ್ಣ ಕರ್ಮ. ತೋಟವನ್ನು ಬೆಳೆಸಬಹುದು. ಭೂಮಿ ಇರುವವನು ಭಾರತದಲ್ಲಿ ಬಡವನಿಗೆ ಒಂದಿಷ್ಟು ಭೂಮಿ ಇರ್ತದೆ. ನೋಡಿ, ಎಲ್ಲ ಬಡವನ ಭೂಮಿ ಇರ್ತದೆ. ಅದನ್ನು ಕೃಷ್ಣನಿಗೆ ಬಳಸಿ ಹೂಗಳನ್ನು ಬೆಳೆದು ಅವುಗಳನ್ನು ಕೃಷ್ಣನಿಗೆ ಅರ್ಪಿಸಬಹುದು. ತುಳಸಿ ಗಿಡವನ್ನು ಬೆಳೆಸಬಹುದು, ಏಕೆಂದರೆ ತುಳಸಿ ಎಲೆಗಳು ಬಹುಮುಖ್ಯ. ಇದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಸಲಹೆ ಮಾಡಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತ್ವಯಂ. ಕೃಷ್ಣನ ಒಂದೇ ಎಲೆಯನ್ನಾಗಲಿ ಹೂವನ್ನಾಗಲಿ ಒಂದಿಷ್ಟು ನೀರನ್ನಾಗಲಿ ತನಗೆ ಅರ್ಪಿಸಬೇಕಂತ ಬಯಸ್ತಾನೆ. ಇಂಥ ಸಂದರ್ಭದಿಂದ ಅವನು ತೃಪ್ತನಾಗುತ್ತಾನೆ. ಈ ಎಲೆಯ ಪ್ರಸ್ತಾಪವು ವಿಶೇಷವಾಗಿ ತುಳಸಿಗೆ ಅನ್ವಯಿಸುತ್ತದೆ. ತುಳಸಿಯನ್ನು ಬಿತ್ತಿ ಗಿಡಕ್ಕೆ ನೀರೆರೆದು ಹೀಗೆ ಅತ್ಯಂತ ಬಡವನು ಕೃಷ್ಣ ಸೇವೆಯಲ್ಲಿ ನಿರತನಾಗಬಹುದು. ಕೃಷ್ಣನಿಗೆ ಕೆಲಸ ಮಾಡುವುದರಲ್ಲಿ ಮನುಷ್ಯನು ಹೇಗೆ ತೊಡಗಬಹುದು ಎನ್ನುವುದಕ್ಕೆ ಇವು ಕೆಲವು ನಿರ್ದೇಶನಗಳು. ನೋಡಿ, ತುಂಬ ಉಂಟು, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಅದನ್ನು ಉಳಿದದ್ದು ಓದಿ ನೀವು. ಎಸ್, ಹಾಗಾಗಿ ನಾವು ಭಗವಂತನಿಗೆ ಕೊಡಬೇಕು. ಎಸ್ ಎಸ್, ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆ ಆದ್ರೆ ಕೇಳ್ಬೋದು. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಎಸ್, ಯಾರು ಪ್ರಶ್ನೆ ಉಂಟಾ? ನಾಗರಾಜ. ಎಸ್, ಹೇಳಿ ಸರ್. ನಾಗರಾಜ. ಪ್ರಭುಜಿ, ಈಗಾಗ್ಲೇ ಯಥಾರೂಪ ಭಗವದ್ಗೀತೆ ಬುಕ್ಸ್ ಇದೆ ನಮ್ಮ ಮನೆ ಹತ್ರ. ನಾವು ಬಟ್ ಅದನ್ನು ಓಪನ್ ಮಾಡಿ ಓದಿಲ್ಲ. ಈಗ ನಾವು ಅದನ್ನು ಓದ್ಬೇಕಂದ್ರೆ ಗುರುಗಳ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರಲ್ಲ, ಇವಾಗ ನಾವು ಹಂಗೆ ಓದ್ಬೋದಾ? ಅದನ್ನ ಪ್ರಾರಂಭ ಮಾಡ್ಬೋದಾ? ಈಗ ನೀವು ಸ್ಟಾರ್ಟ್ ಮಾಡೋದು, ನಿಮಗೆ ಕಲ್ತ್ರಲ್ಲ. ಅದಕ್ಕೆ ಗುರುಗಳು, ಅದಕ್ಕೆ ನಾನು ಯಾಕಂದ್ರೆ ಸ್ವಲ್ಪ ಗುರುಗಳು ಮಾರ್ಗದರ್ಶನ ಇಲ್ಲದ್ಮೇಲೆ ಅದನ್ನ ಓದೋದ್ ಬೇಡ ಅಂತ ಸುಮ್ನೆ ಇದ್ದೆ. ಈಗ ಇನ್ಮೇಲೆ ನಾವು ನಿಮ್ಮ 18 ದಿನದಲ್ಲಿ ತಯಾರು ಮಾಡೋದು ಓದ್ಲಿಕ್ಕೆ. ಸರಿ ಗುರುಗಳೇ, ಧನ್ಯವಾದ. ಈ 18 ದಿವಸ ಆದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಎಂತ ಅಂತ, ಅರ್ಜುನ ಮತ್ತು ಕೃಷ್ಣನ ಸಂಭಾಷಣೆ ಎಂತ ಅಂತ ನಿಮ್ಗೆ ಓವರ್ ಆಲ್ ಐಡಿಯಾ ಸಿಗ್ತದೆ. ಮತ್ತೆ ನೀವು ಓದುವಾಗ ನಿಮ್ಗೆ ಗೊತ್ತಾಗ್ತದೆ. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಎಸ್, ರೇಖಾ. ಎಸ್, ರೇಖಾ ಅವರು ಹೇಳಿ. ಗುರುಜಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಉಂಟು. ಇದು 11ನೇ ಅಧ್ಯಾಯ ವಿಶ್ವರೂಪ ತೋರಿಸ್ತು ಅಂತ ಹೇಳ್ಕೊಟ್ರಿ. ಇದು ಶ್ಲೋಕ 34 ಭೀಷ್ಮ ಅವರೆಲ್ಲ ನಾಶವಾಗಿದ್ದಾರೆ, ನೀನ್ ಯುದ್ಧ ಮಾಡು ಅಂತ ಕೃಷ್ಣ ಅರ್ಜುನಗೆ ಹೇಳ್ತಾರಲ್ವಾ? ಆದ್ರೆ ಇದು ಒಂದ್ ಸೀರಿಯಲ್ ಬರ್ತಿತ್ತು ಫಸ್ಟ್ ಲಾಕ್ಡೌನ್, ಅಂದ್ರೆ 2020 ಲಾಕ್ಡೌನ್ ಅಲ್ಲಿ ಹಿಂದಿ ಡಬ್ಬಿಂಗ್ ಮಹಾಭಾರತ ಸೀರಿಯಲ್ ಹಾಕಿರೋದು ಸ್ವಲ್ಪ ನೋಡಿದೀನಿ ನಾನು. ಹಲೋ, ಹೇಳಿ ಹೇಳಿ. ಅದ್ರಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಯುದ್ಧ ಇನ್ನು ಸ್ಟಾರ್ಟೇ ಆಗಿರಲ್ಲ, ಮೊದಲನೇ ದಿನನೇ ವಿಶ್ವರೂಪ ತೋರ್ಸಿದ್ದಾರೆ ಸೀರಿಯಲ್ ಅಲ್ಲಿ. ಇಲ್ಲಿ ಸೆಂಟ್ರಲ್ ಅಂದ್ರೆ ಆಲ್ರೆಡಿ ಭೀಷ್ಮ, ದ್ರೋಣ, ಕರ್ಣ ಸತ್ತೋಗಿದ್ದಾರೆ, ಅವ್ರನ್ನೆಲ್ಲ ನಾಶ ಮಾಡಿದೀನಿ, ನೀನ್ ಯುದ್ಧ ಮಾಡು ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ ಅಂತ ಇಲ್ಲಿ ಭಗವದ್ಗೀತೆನಲ್ಲಿ ಇದೆ. ಈಗ ನಿಮ್ಮ ಪ್ರಶ್ನೆ ಇದನ್ನ ನಂಬೇಕಾ ಸೀರಿಯಲ್ ನಂಬೇಕಾ ಅಂತ ನಿಮ್ ಪ್ರಶ್ನೆ ಅಲ್ಲ? ಬಟ್ ನಾ ಭಗವದ್ಗೀತೆ ಪ್ರಕಾರನೇ ನಂಬ್ತೀನಿ. ಬಟ್ ಆದ್ರೂ ಇದೊಂದು ಅಲ್ಲ, ಈಗ ನಿಮ್ಮ ಪ್ರಶ್ನೆ ನಾನು ಸೀರಿಯಲ್ ನಂಬೇಕಾ ಇದನ್ನ ನಂಬೇಕಾ ಪ್ರಶ್ನೆ ಅಲ್ಲ ನಿಮ್ದು ಕೇಳಿದ್ರಿ. ಹೌದಲ್ಲ? ಈಗ ನೀವು ಯಾವ್ದನ್ನ ನಂಬ್ತೀರಿ? ಇದನ್ನ ನಂಬ್ತೀರಾ ಸೀರಿಯಲ್ ನಂಬ್ತೀರಾ? ನಾನ್ ಭಗವದ್ಗೀತೆಯಲ್ಲಿ ಏನಿದೆ ಪುರಾಣದಲ್ಲೇ ಅದನ್ನೇ ನಂಬೇಕಾಗುತ್ತೆ. ಹೌದಾ? ಗೊತ್ತುಂಟು ನಿಮ್ಗೆ, ಆದ್ರೂ ಕೂಡ ನನ್ನ ಬಾಯಿಂದ ಎಂತ ಬರ್ತದೆ ಅಂತ ಕೇಳಿದಲ್ಲ ಪ್ರಶ್ನೆ. ಹೇಗೆ ನೋಡಿ, ಫಸ್ಟ್ ಆಫ್ ಆಲ್ ಈ ಧಾರಾವಾಹಿ, ಈ ಟಿವಿ ಸೀರಿಯಲ್, ಇದರಿಂದೆಲ್ಲ ದೇವರ ಬಗ್ಗೆ ನೋಡುವುದನ್ನು ಸ್ಟಾಪ್ ಮಾಡಿ. ಯಾಕೆಂದ್ರೆ ಆ ಡೈರೆಕ್ಟರ್, ಆ ಪ್ರೊಡ್ಯೂಸರ್,
ಆಕ್ಟರ್, ಇವರು ಭಕ್ತರು ಅಲ್ಲ. ಭಕ್ತರಲ್ಲದವರು ಭಕ್ತರ ಬಗ್ಗೆ ಈ ಡಿವೋಷನಲ್ ಬಗ್ಗೆ ಸರಿಯಾಗಿ ಕೊಡ್ಲಿಕ್ಕೆ ಆಗುವುದಿಲ್ಲ. ತಪ್ಪು ಕೊಡ್ತಾರೆ. ಅದಕ್ಕೆ ಹೇಳುವಂಥದ್ದು ಈ ಲಾಸ್ಟ್ ಇದು ನಿಮ್ಗೆ ಈಗ ನಾನು ತೋರಿಸಿದ್ದೇನೆ, ಇದು ನಿಮ್ಗೆ ಅರ್ಥ ಆಗ್ಲಿಲ್ಲ, ಇನ್ನೊಮ್ಮೆ ನಾನು ಇದನ್ನು ತೋರಿಸ್ತೇನೆ ನೋಡಿ. ಈ ಸೆಂಟೆನ್ಸ್ ತುಂಬಾ ಮುಖ್ಯ. ಅದಕ್ಕೆ ಭಗವಂತ ಹೇಳುವಂಥದ್ದು ಎಂತ, ಎಸ್ ದಯವಿಟ್ಟಿಲ್ಲ ಓದಿ ಮಾತಾಜಿ, ರೇಖಾ ಮಾತಾಜಿ ಅವರೇ ಅನುವಾದ ಓದಿ ಇಲ್ಲಿ, ರೇಖಾ ಮಾತಾಜಿ ಅವರೇ. ಅರ್ಜುನ ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಊಹಾತ್ಮಕ ಅಂದ್ರೆ ಎಂತ, ಅಜ್ಯೂಮ್ ಮಾಡ್ಕೊಳ್ಳೋದು, ಅಂದ್ರೆ ಅವ್ರ ಇಷ್ಟಕ್ಕೆ ಅವ್ರೆ ಅಂದ್ಕೊಳ್ಳೋದು. ಈಗ ನಾನು ಅದರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ನಾನು ಮೊನ್ನೆ ಹೇಳಿದ್ದೇನ, ಇನ್ನೊಮ್ಮೆ ಕೊಡ್ತೇನೆ. ಒಂದು ಸೈನ್ಸ್ PUC ಸ್ಟೂಡೆಂಟ್, ಅವ ಬೆಳಿಗ್ಗೆ ಥಿಯರಿ ಕ್ಲಾಸ್, ಮಧ್ಯಾಹ್ನ ಲ್ಯಾಬ್ ಕ್ಲಾಸ್. ಸ್ಟೂಡೆಂಟ್ ಎಂತ ಸ್ಟೂಡೆಂಟ್ ಅಂತ ಗೊತ್ತಾಗ್ಲಿಲ್ಲ. ಸೈನ್ಸ್ ಸ್ಟೂಡೆಂಟ್, PUC ಸೈನ್ಸ್ ಸ್ಟೂಡೆಂಟ್. ಓಕೆ, ಈಗ ಒಂದು ನಿಮಿಷ ಮಾತಾಜಿ. ಓಕೆ, ನಾನು ಹೇಳ್ತೇನೆ, ಕಂಪ್ಲೀಟ್ ಮಾಡ್ತೇನೆ. ಹಾಗೆ ಅವನಿಗೆ ಬೆಳಿಗ್ಗೆ ಥಿಯರಿ ಕ್ಲಾಸ್ ಇರ್ತದೆ, ಮಧ್ಯಾಹ್ನ ಲ್ಯಾಬ್ ಕ್ಲಾಸ್. 1:15 ಹೋಗ್ತಾನೆ ಲ್ಯಾಬ್ಗೆ. ಜೋರು ಅವನಿಗೆ ಬಾಯಾರಿಕೆ ಆಗ್ತಾ ಇರ್ತದೆ, ಬಾಯಾರಿಕೆ. ಅಲ್ಲಿ ಹೋಗ್ತಾನೆ, ಹೋಗುವಾಗ ಅಲ್ಲಿ ಲ್ಯಾಬ್ ಅಲ್ಲಿ ಒಂದು ಗ್ಲಾಸ್ ಅಲ್ಲಿ ನೀರಿನ ತರ ಉಂಟು. ಅದರ ಹತ್ತಿರ ಲಿಂಬೆ ಹಣ್ಣು ಕಟ್ ಮಾಡಿದುಂಟು, 2 ಪೀಸ್. ಅವನಿಗೆ ಆಗ್ತದೆ ಇದು ಲಿಂಬು ಜ್ಯೂಸ್ ಆಗಿರ್ಬೇಕಂತ ಆಗ್ತದೆ ಅವನಿಗೆ. ಅವ ಇಮಿಡಿಯೇಟ್ ಹೋಗ್ತಾನೆ ಹತ್ತಿರ, ಹೋಗಿ ಕುಡಿಯುವಂತ ಆಗ್ತದೆ ಅವನಿಗೆ. ಆದ್ರೆ ಕೈಗೆ ಟಚ್ ಮಾಡ್ಲಿಕ್ಕೆ ಹೋಗ್ತಾನೆ, ಆಗಾಗ್ತದೆ ನಾನು ಇಲ್ಲಿ ಲ್ಯಾಬ್ನವ್ರದ್ದು ಕೇಳಿ ಕುಡಿಯುವ, ಕೇಳದೆ ಕುಡಿಯುವಂಥದ್ದು ಒಳ್ಳೇದಲ್ಲ ಅಂತ ಆಗ್ತದೆ ಅವನಿಗೆ. ಅದಕ್ಕೆ ಅಲ್ಲಿ ನಿಲ್ಲಿಸ್ತಾನೆ ಅವನು. ಒಂದು 5 ನಿಮಿಷ ಬಿಟ್ಟು ಆ ಲ್ಯಾಬ್ ಇದು ಇನ್ಚಾರ್ಜ್ ಈ ಟಿಫಿನ್ ತೊಳಿತಾ ಬರ್ತಾರೆ. ಅವ ಹೇಳ್ತಾನೆ, ಸರ್ ಅದು ಲಿಂಬು ಜ್ಯೂಸ್ ನಾನು ಕುಡಿಬಹುದಾ ಅಂತ. ಮಾರಾಯ, ಅದು ಲಿಂಬು ಜ್ಯೂಸ್ ಅಲ್ಲ ಮಾರಾಯ, ಅದು ಆಸಿಡ್ ಮಾರಾಯ ಅಂತ ಹೇಳ್ತಾರೆ. ಮತ್ತೆ ಲಿಂಬೆ ಹಣ್ಣು ಕಟ್ ಮಾಡಿದ್ದು, ಅದು ನಾನೀಗ ಅಲ್ಲಿ ಊಟ ಮಾಡಿದೆ, ಅದು ಲಿಂಬೆ ಹಣ್ಣು ನಾನು ಅಲ್ಲಿ ಬಿಸಾಡ್ಲಿಕ್ಕೆ ಮರ್ತೋಯ್ತಪ್ಪ, ಅದು ಆಸಿಡ್. ಇದಕ್ಕೆ ಹೇಳುವಂಥದ್ದು ಊಹಾತ್ಮಕ ಚಿಂತನೆ. ಹಾಗಾಗಿ ನೀವು ಯಾವುದೇ TV ಸೀರಿಯಲ್ ಇದರಲ್ಲೆಲ್ಲ ದೇವ್ರದ್ದು ಬರ್ತದೆ, ಅದೆಲ್ಲ ಊಹಾತ್ಮಕ ಚಿಂತನೆ. ದಯವಿಟ್ಟು, ಹೇಗಂದ್ರೆ ಈಗ ನಿಮ್ಮ ಮಗ ಇಲ್ಲಂದ್ರೆ ಮಗಳು, ಅವಳನ್ನು ಇದು ಮಗನನ್ನು ನೀವೊಂದು ಇಂಜಿನಿಯರಿಂಗ್ ಕಾಲೇಜಿಗೆ ಆಗ್ಬೇಕು. ನೀವು ಹೋಗಿ ಯಾವುದೋ ಹೋಟೆಲ್ ಕ್ಲೀನರ್ ಹತ್ರ ಹೋಗಿ ಕೇಳುವುದಿಲ್ಲ, ಗ್ಯಾರೇಜ್ ಇದು ಮೆಕ್ಯಾನಿಕ್ ಹತ್ರ ಕೇಳುವುದಿಲ್ಲ, ಬಸ್ ಕಂಡಕ್ಟರ್ ಹತ್ರ ಕೇಳುವುದಿಲ್ಲ. ನೀವು ಯಾರತ್ರ ಕೇಳುವಂಥದ್ದು? ಆ ಕಾಲೇಜ್ ಯಾರು ಪ್ರೊಫೆಸರ್, ಇಲ್ಲಂದ್ರೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಆ ಕಾಲೇಜಿಗೆ ಹೋಗಿದ್ರೆ ಅಲ್ಲಿ ಹೋಗಿ ಅವರ ಮಗ ಇಲ್ಲ ಮಗಳಾದ್ರೂ ಹೋಗಿ ಕೇಳ್ತೇವೆ ಹೇಗೆ ಉಂಟು ಕಾಲೇಜ್. ಹಾಗೆ ಅದೇ ರೀತಿ ದೇವರ ಬಗ್ಗೆ ಕೂಡ, ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದೆ ಯಾವುದು ಸಂಪ್ರದಾಯ, 4ನೇ ಅಧ್ಯಾಯದ ಸಂಪ್ರದಾಯ ಹೇಳಿದ್ದೇನೆ. ಸಂಪ್ರದಾಯ ಎಲ್ಲ ತುಂಬಾ ಮುಖ್ಯ. 4 ಸಂಪ್ರದಾಯ, ಗುರು ಪರಂಪರೆ, ಇದೆಲ್ಲ ಮುಖ್ಯ. ಇಲ್ಲದಂತ ಆಗ್ತದೆ, ಅವರವರಿಗೆ ಮನಸ್ಸಿಗೆ ಬಂದಾಗಿ ಹೇಳ್ತಾರೆ. ಇದು ದೊಡ್ಡ ಸಮಸ್ಯೆ. ಮತ್ತೆ ನಾವೆಂತ ಮಾಡುವಂಥದ್ದು, ನಾವು ಕುರಿಗಳು, ನಮ್ಗೆ ಎಂತ ಗೊತ್ತಿಲ್ಲಲ್ಲ, ಅದು ಸರಿ ಅಂತ ನಾವು ನೋಡ್ತೇವೆ ಧಾರಾವಾಹಿ ಚಂದ ಮಾಡಿ, ಮತ್ತೆ ಬಂದು ನಾವು ಹೇಳ್ತೇವೆ. ಮತ್ತೆ ಯಾರಾದ್ರು ಭಕ್ತರಿಗೆ ಮಾತಾಡಿದ್ರೆ ನಾವು ಅವ್ರದ್ದು ಆರ್ಗ್ಯೂ ಮಾಡ್ತೇವೆ, ಇದು ಹಾಗೆ ಹೀಗೆ. ಸರ್ ನಿಮ್ಗೆ ಎಲ್ಲಿಂದ ಗೊತ್ತಾಯ್ತು? ನಾವು ಧಾರಾವಾಹಿ ನೋಡಿದ್ದೇವೆ ಹಾಗೆ. ಆದ್ರೆ ನಾವು ಶಾಸ್ತ್ರದಿಂದ ಭಗವಂತ ಎಂತ ಹೇಳಿದ್ರೆ ಅದನ್ನು ಆಕ್ಸೆಪ್ಟ್ ಮಾಡ್ಬೇಕು. ಪ್ರಭುತ್ವ ಹೇಳ್ತಾರೆ, ಕೃಷ್ಣ ಇಸ್ ದ ಹೈಯೆಸ್ಟ್ ಅಥಾರಿಟಿ. ಕೃಷ್ಣ ಹೇಳಿದ್ರೆ ನಾವು ನಂಬೇಕಾ? ಅಲ್ಲ. ಈ ಸೋಕಾಲ್ಡ್ ನೋಡಿ, ಇದು ಬಿಡಿ, ನಿಮಗೆ ಇನ್ನೊಂದು ವಿಷಯ ಹೇಳ್ತೇನೆ. ಈಗ ನಾವು ಪುಸ್ತಕ ವಿತರಣೆ ಹೋಗುವಾಗ ನಮ್ಮೊಟ್ಟಿಗೆ ಒಂದು 10 ಜನ ಇರ್ತಾರೆ, ಯಾವುದು ಈ ಸೋಕಾಲ್ಡ್ ಆಧ್ಯಾತ್ಮಿಕದವರು, ಹೆಸರು ಹೇಳುವುದಿಲ್ಲ, ತುಂಬಾ ಜನ ಇರ್ತಾರೆ. ಅವ್ರು ಕೂಡ ಅವ್ರ ಪುಸ್ತಕ ಎಲ್ಲ ಮಾರ್ತಾ ಇರ್ತಾರೆ. ಅದರಲ್ಲಿ ಎಲ್ಲ ಬೋಗಸ್. ಯಾಕೆ? ಅವ್ರದ್ದು ಕೂಡ ಭಗವದ್ಗೀತೆಲ್ಲ ಉಂಟು. ಒಂದು ಸಂಸ್ಥೆ ಅಲ್ಲಿ ಭಗವಾನ್ ಉವಾಚ, ಭಗವಾನ್ ಕೃಷ್ಣ ಹೇಳಿದಕ್ಕೆ ಭಗವಾನ್ ಉವಾಚ ಅಂತ, ಅವರಲ್ಲಿ ಅದು ಕಟ್ ಮಾಡಿ ಶಿವ ಉವಾಚ ಆಗಿದೆ. ಯೂಶ್ವಲಿ ನಾನು ಅವ್ರದ ಮಾತಾಡೋದಿಲ್ಲ, ಆದ್ರೆ ಕೆಲಸ ಫೋರ್ಸ್ ಮಾಡಿ ಬರ್ತಾರೆ. ಮಾತಾಡುವಾಗ ಓಕೆ ನಿಮ್ ಭಗವದ್ಗೀತೆ ಕೊಡಿ ಅಂತ, ಇಲ್ಲಿ ಭಗವಾನ್ ಉವಾಚ ಉಂಟು, ಅಲ್ಲಿ ಶಿವ ಉವಾಚ ಉಂಟು. ನಾನು ಕೇಳಿದೆ ಅವ್ರದ್ದು ಇದೇನಿದೆ, ಅಲ್ಲ ಅದು ನಮ್ಮ
ಸ್ವಾಮೀಜಿ ಅದು ಅವರು ಬರ್ದದ್ದು. ನಾನು ಹೇಳಿದೆ ಕೃಷ್ಣ ಭಗವಾನ್ ಮತ್ತೆ ಕೃಷ್ಣ ಹೇಳಿದಲ್ಲ, ಅಲ್ಲ ನಮ್ಮ ಸ್ವಾಮೀಜಿ ಹೇಳಿದ ಶಿವ ಹೇಳಿದಂತೆ. ಇದು ಸಂಸ್ಥೆ, ಇದೆಲ್ಲ ತುಂಬಾ ಅಂದ್ರೆ ಜನರೆಲ್ಲ ಫಾಲೋ ಮಾಡುವ ಸಂಸ್ಥೆ. ನಾನು ಹೇಳಿದೆ ನಿಮ್ಮ ಸ್ವಾಮೀಜಿಗಿಂತ ಮುಂಚೆ ಯಾರಿದ್ರು, ಎಲ್ಲಿ ಸಂಪ್ರದಾಯ? ಇಲ್ಲ 1937 ನಮ್ಮ ಸ್ವಾಮೀಜಿ ಹಿಮಾಲಯದಲ್ಲಿ ಧ್ಯಾನ ಮಾಡಿದ್ರು, ಮತ್ತೆ ಅವರಿಗೆಲ್ಲ ಭಗವಂತ ಎಲ್ಲವನ್ನು ತಿಳಿಸಿದ, ಮತ್ತೆ ಎಲ್ಲ ಗೊತ್ತಾಯ್ತು. ಈ ರೀತಿ ಎಲ್ಲ ಡೋಂಗಿ ಎಲ್ಲ ಉಂಟು. ಖಾಲಿ ಇದಲ್ಲ ಯಾವ್ದು ನಿಮ್ದು ಪಿಕ್ಚರ್ ಧಾರಾವಾಹಿ ಅದು ಡೋಂಗಿ ಅಲ್ಲ, ಇಂಥದ್ದು ಬೇರೆ ಕೂಡ ಡೋಂಗಿ ಉಂಟು. ಹಾಗಾಗಿ ನಾವು ಕರೆಕ್ಟ್ ಸಂಪ್ರದಾಯನ ತಿಳಿಬೇಕು. ಸಂಪ್ರದಾಯನ ತಿಳಿಯದಿದ್ರೆ ಹೀಗೆ ಆಗುವಂಥದ್ದು. ನಮ್ಗೆ ಗೊತ್ತಿರೋದಿಲ್ಲ, ನಾವು ಅದು ಸರಿ ಅಂತ ಎಣಿಸ್ತೇವೆ. ಎಸ್ ಕೃಷ್ಣ ಚೈತನ್ಯ. ಎಸ್ ರೇಖಾ ಮಾತಾಜಿ ಅವರು ತಿಳಿತಾ? ಎಸ್ ರೇಖಾ. ಹರೇ ಕೃಷ್ಣ. ರೇಖಾ ಅನ್ಮ್ಯೂಟ್ ಮಾಡಿ. ಎಸ್ ರೇಖಾ. ಧನ್ಯವಾದಗಳು ಗುರುಜಿ, ಅರ್ಥ ಆಯ್ತು. ಅರ್ಥ ಆಯ್ತಾ? ಹಾ. ಎಸ್. ನೆಕ್ಸ್ಟ್ ನೋಡ್ಬೇಡಿ ಧಾರಾವಾಹಿ ಅಂತದ್ದು, ಯಾಕೆಂದ್ರೆ ಅದು ನಮ್ಮ ತಲೆಯನ್ನು ಹಾಳು ಮಾಡ್ತದೆ. ಹಾಫ್ ನಾಲೆಜ್ ಇಸ್ ಡೇಂಜರ್ ಅಂತ ಪ್ರಭು ಹೇಳ್ತಾರೆ. ಎಂತ ಗೊತ್ತಿರಬಾರ್ದು, ಗೊತ್ತಿದ್ರೆ ಸರಿ ಗೊತ್ತಿರ್ಬೇಕು. ಎಸ್ ನಾಗರತ್ನ ಹೇಳಿ. ಹರೇ ಕೃಷ್ಣ ಗುರುಜಿ. ಹಾ ಹೇಳಿ. ನಾನು ಒಂದ್ಸರಿ ನೀವು ಮಾಡಿದ್ದ ಭಗವದ್ಗೀತೆ ಕ್ಲಾಸ್ ಫುಲ್ ಕೇಳಿದ್ದೀನಿ. ಈಗ ನನ್ಗೆ ಗೊತ್ತಿರ್ಲಿಲ್ಲ ನೀವು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿ ಎಷ್ಟೊತ್ತಿಗೆ ಆಗತ್ತೆ ಅನ್ನೋದು. ಇವತ್ತು ನನ್ಗೆ ತುಂಬಾ ಬೇಜಾರಾಗ್ತಿತ್ತು ಗುರುಜಿ ಸಾಯಂಕಾಲ. ಮತ್ತೆ ಭಗವದ್ಗೀತೆನ ಫುಲ್ ಫಿನಿಶ್ ಮಾಡಿದೀನಿ. ಇದು ನಮ್ದು ನಿಮ್ಮ ಭಗವದ್ಗೀತೆನ ಯಥಾರೂಪನ ಈಗ ಮತ್ತೆ ಸ್ಟಾರ್ಟ್ ಮಾಡಕ್ಕೆ ಹೊರಟು ತುಂಬಾನೇ ಏನೋ ಬೇಜಾರಾಗ್ತಿತ್ತು ಅಂತ ನಿಮ್ದು ಚಾನಲ್ ಹಾಕ್ದೆ. ಅದ್ ಹಾಕದಾಗ ನಿಮ್ದು ಭಗವದ್ಗೀತೆ ಬರ್ತಿದ್ ನೋಡಿ ತುಂಬಾ ಸಂತೋಷ ಆಯ್ತು ಗುರುಜಿ. ಈಗಾಗ್ಲೇ 8-10 ಅಧ್ಯಾಯ ಆಗ್ಬಿಟ್ಟಿದೆ, ನಂಗೆ ಗೊತ್ತೇ ಇರ್ಲಿಲ್ಲ. ಸರಿ ಸರಿ. ಹಾಗಾಗಿ ನನ್ಗೆ ತುಂಬಾ ಸಂತೋಷ ಆಯ್ತು. ಇವಾಗ ನಾನು ಮತ್ತೆ ಆ ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡ್ತೀನಿ. ಹಾಗಾಗಿ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಒಂದು ನಮಸ್ಕಾರ ಮಾಡೋಣ ಅಂತ ಮಾಡಿದ್ದೆ ಗುರುಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಸ್ ನೆಕ್ಸ್ಟ್ ಗೀತಾ ಎಂ. ಗೀತಾ ಎಂ ಹೇಳಿ. ಹರೇ ಕೃಷ್ಣ ಗುರುಜಿ. ಹೇಳಿ. ಈ ಸವ್ಯಸಾಚಿ ಪದದ ಅರ್ಥ ಏನು ಗುರುಜಿ? ಸವ್ಯಸಾಚಿ 33ನೇ ಶ್ಲೋಕದಲ್ಲಿ ಬರುತ್ತೆ. 33ನೇ ಶ್ಲೋಕದಲ್ಲಿಯಾ? ಅನುವಾದದಲ್ಲಿ ಬರುತ್ತೆ. ಅನುವಾದದಲ್ಲಿ ಒಂದು ನಿಮಿಷ. ಸವ್ಯಸಾಚಿ ಒಂದು ನಿಮಿಷ. ಮೊದಲು ಎಂತ ಕೊಟ್ಟಿದ್ದಾರೆ ನೋಡಿ, ಇಂಗ್ಲಿಷಲ್ಲಿ ಕೊಡಲಿಲ್ಲ. ಸವ್ಯಸಾಚಿ ಸವ್ಯಸಾಚಿ ಅಂತ ಹಾಕಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಸವ್ಯಸಾಚಿ ಅಂತ ಹಾಕಿದ್ದಾರೆ, ಅಷ್ಟೇ ಹಾಕಿದ್ದಾರೆ. ಸವ್ಯಸಾಚಿ ಮೀನಿಂಗ್ ಅಷ್ಟೇ ಹಾಕಿದ್ದಾರೆ ಮಾತಾಜಿ. ಸರಿ. ಹರೇ ಕೃಷ್ಣ ಪ್ರಭುಜಿ. ಎಸ್ ಗೀತಾ ಎಲ್. ಗೀತಾ ಎಲ್. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ನೀವ್ ಆಲ್ರೆಡಿ ಈಗ ಹೇಳ್ಬಿಟ್ರ ಅನ್ಸುತ್ತೆ. ಶಿವನ್ ಬಗ್ಗೆನೆ ನಾನು ಕೇಳ್ಬೇಕು ಅನ್ಕೊಂಡಿದ್ದು, ಅದನ್ನ ನೀವ್ ಆಲ್ರೆಡಿ ಈಗ ತಿಳಿಸ್ಕೊಟ್ಟಿದೀರಾ. ಅದೇ ನಾವು ಶೈವರಿದ್ದೀವಿ, ಈಗ ಭಗವದ್ಗೀತೆ ಮೂಲಕ ನಾನು ಈಗ ಕೃಷ್ಣನ ಆರಾಧನೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದೇ ನಮ್ಮ ಆಚಾರ ವಿಚಾರಗಳು ಸ್ವಲ್ಪ ಬೇರೆ ಆಗ್ತದೆ. ಈಗ ನಮ್ಮಲ್ಲಿ ಏನ್ ಹೇಳ್ತಾರೆ, ನಾವು ಸತ್ ಮೇಲೆ ಶಿವ ಸಾಯುಜ್ಯ ಪಡಿತೀವಿ ಅಂತ ಹೇಳ್ತಾರೆ. ಅದೇ ಇದನ್ನ ನಾನು ಹೇಗೆ ಈ ದ್ವಂದ್ವ ಇದೆ ಅಷ್ಟೇ. ಬಟ್
ನಿಮ್ಗೆ ಒಂದು ವಿಷಯ ಹೇಳ್ತೇನೆ. ಹಾ ಇವಾಗ ಶಿವ ಎಂತ ಹೇಳ್ತಿದ್ದ ನೋಡಿ, ಶಿವ ಪಾರ್ವತಿಗೆ ಹೇಳುವಂತದ್ದು. ಹಾ ಶಿವ ಪಾರ್ವತಿಗೆ ಹೇಳ್ತಾನೆ, ಆ ಶ್ಲೋಕವನ್ನು ಹೇಳ್ತೇನೆ ನಿಮ್ಗೆ. ಎಸ್, ಇದು ಪದ್ಮಪುರಾಣದಲ್ಲುಂಟು. ಎಸ್, ಪದ್ಮಪುರಾಣದಲ್ಲುಂಟು. ಆರಾಧನಾಂ ಸರ್ವೇಶಾಂ ವಿಷ್ಣು ಆರಾಧನ ಪರಂ ತಸ್ಮಾತ್ ಪರತರಂ ದೇವಿ ತದಿಯಾನಾಂ ಸಮರ್ಚನ್. ಅಂದ್ರೆ Lord Shiva told the goddess Durga, my dear Devi, although the Vedas mention worship of demigods, okay, although Vedas mention worship of demigods and devatagalu, the worship of Lord Vishnu is the topmost. Shiva ಹೇಳುವಂತದ್ದು ದೇವಿಗೆ, ಪಾರ್ವತಿಗೆ ಯಾರ್ದು? ವಿಷ್ಣುದು ಆರಾಧನೆ ಟಾಪ್ ಮೋಸ್ಟ್ ಅಂತೆ, and is ultimately recommended. However, above the worship of Lord Vishnu is rendering of service to Vaishnavas. Yaar Vaishnavas? Vishnu is Bhaktas who are related to Lord Vishnu. Hagagi, idu yardu? Shiva ಹೇಳುವಂತದ್ದು. Yes. Yes, Geeta L. ತಿಳಿತಾ ಮಾತಾಜಿ? ಓಕೆ ಗುರುಜಿ, ಥ್ಯಾಂಕ್ ಯು. ಎಸ್, ಆರ್ ಫುಲ್ ಹೆಸರು ಹಾಕ್ಬೇಕು ನೀವು, ಖಾಲಿ ಆರ್ ಎಲ್ಲ ಹಾಕ್ತೀರಿ. ನಮಸ್ತೆ ಗುರುಜಿ. ಯಾಕೆ ಫುಲ್ ಹೆಸರು ಹಾಕುದಿಲ್ಲ ನೀವು? ಆರ್ ಅಂತ ಫಸ್ಟ್ ಹಾಕಿದ್ದೆ, ಅದೇ ಬರ್ತಾ ಇದೆ. ಅದು ಗಡ್ಬಡಿಯಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಆರ್ ಹಾಕಿದ್ದೆ, ಹಾಗೆ ಇದೆ. ಸರ್ ಗುರುಜಿ, ಪ್ರೆಗ್ನೆಂಟ್ ಇದ್ದಲ್ಲಿ ಭಗವದ್ಗೀತೆ ಸಾರನ್ನ ಕೇಳ್ಬೇಕಾ ಕೇಳ್ಬಾರ್ದಾ ಅನ್ನೋ ಡೌಟ್. ಕೇಳಿದ್ರೆ ತುಂಬಾ ಒಳ್ಳೇದಲ್ಲ. ಈಗ ಕಯಾದು ಹಿರಣ್ಯಕಶಿಪು ಹೆಂಡತಿ, ಅವಳು ಪ್ರೆಗ್ನೆಂಟ್ ಇರುವಾಗ ನಾರದ ಮುನಿ ಹೇಳಿದ್ದು, ಮಗು ಯಾವ ರೀತಿಯ ಮಗು ಹುಟ್ಟಿತು? ಕಯಾದುಗೆ ಯಾರು ಕಯಾದ ಮಗು ಯಾರು? ಹಿರಣ್ಯಕಶಿಪು ಮಗು ಯಾರು? ಎಂತ ಆಯ್ತು ನೀವು ತೆಗ್ದ್ರ? ಅನ್ಮಿಟ್ ಮಾಡಿ ಆಗಿದ್ದಾನಲ್ಲ ಗುರುಜಿ. ನಾರಾಯಣ ಭಕ್ತನಾಗ ಹುಟ್ಟುತ್ತಾನಲ್ಲ ಗುರುಜಿ. ಪ್ರಹ್ಲಾದ ಅಲ್ಲ ಜನ್ಮ ಹುಟ್ಟುವಂತದ್ದು. ಪ್ರಹ್ಲಾದ ಹುಟ್ಟಿದ್ದು. ಹಾಗೆ ಆಗ ಕಯಾದು ಹೊಟ್ಟೆಯಲ್ಲಿದ್ದ ಪ್ರಹ್ಲಾದ, ನಾರದ ಮುನಿ ಹೇಳುವಂತದ್ದು. ಗುರುಜಿ. ಹಾಗೆ ತುಂಬಾ ಶುಭಕರ, ಅದು ಆಸ್ಪಿಷಿಯಸ್. ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ.